ಅಂತರ್ಜಾಲದ ಕೊಂಡಿಪತ್ತೊಂದು ಗೇನದ ಕಂಟಿ ನಿಲ್ಕೊಂದು ಇನಿತ ವೆಬಿನಾರ್ ಪನ್ಪಿ ತುಳುವೆರೆ ತುಳುಪು ಕೂಟಗು ಕೈ ಸೇರಂದುಪ್ಪುನ ಬಿನ್ನೇರು ಗಣ್ಯರು ಗುರು ಹಿರಿಯರು ಕಲ್ಪನ ಜೋಕುಲು ಇಂಚ ಒವ್ವೆ ಎರ್ತೆ ತರ್ತೆ ವ್ಯತ್ಯಾಸ ಎನ್ನಂದೆ ತಂಜದ ಈ ಸಂಪು ಪೊರ್ತುಡು ಓಲಿಗಾಯಿಂಚಿ ಸರ್ವ ತುಳು ಬಂದುಲೆನು ಅರ್ಕೆಲ ಅರ್ತಿಡು ಎತ್ಕೊನೊಂದಿಲ್ಲ ಬಂದುಲೆ ಮಂಗಳೂರು ವಿಶ್ವವಿದ್ಯಾನಿಲಯ ಶ್ರೀ ಧರ್ಮಸ್ಥಳ ಮಂಜುನಾಥೇಶ್ವರ ತುಳುಪೀಠ ತುಳು ಸ್ನಾತಕೋತ್ತರ ಅಧ್ಯಯನ ವಿಭಾಗ ವಿಶ್ವವಿದ್ಯಾನಿಲಯ ಸಂಧ್ಯಾ ಕಾಲೇಜು ಮಂಗಳೂರು ಈ ಸಂಸ್ಥೆನ ಒಟ್ಟು ಸೇರಿಗಡೆ ಅಟ್ಟಣೆ ಆದಿಪ್ಪುನ ಗೇನ ಪೊಲಬುದ ಪರಪು ಎಗ್ಗೆ ಎಂಟ್ಪೊತ್ತೊರ್ಮೈಕ್ ನಮ್ಮ ಮಾತ ಮೂಲು ಕೈಸೇರೊಂದ ಇನಿತ ಇಸೆಯೋ ತುಳು ನಾಡದ ಸಾಂಸ್ಕೃತಿಕ ಅಧ್ಯಯನ ಬಂದುಲೆ ಒವ್ವೇ ಒಂಜಿ ಕದ್ಯ ಕೆಲಸಗು ವಿಘ್ನ ವಿಡ್ಡೂರದ ಅಂತೆ ಸಿರಿ ಸಿಂಗಾರ ಒಡ್ಡಾರುಡು ನಡಪುಡೊಂದು ನಟ್ಟೊಂದು ಆ ಬಾಮಕುಮಾರಗ ಅತ್ತಡ ಗಣಪತಿ ದೇವರೆಗ ಕೈ ಮುಗ್ಯೊಂದು ಸುಗಿಪುನವು ತುಳುವೆರೆ ಕಟ್ಟ ಕ್ರಮಲೊಡು ಒಂಜಿ ಮೂಜಂಚದ ಈ ಎಡ್ಡೆ ಎಲ್ಲಿಯ ಗಲಿಗೆಡು ಸುಗಿಪುಗು ದುನಿಪು ಆವೊಂದುಲ್ಲೆರು ಯಕ್ಷಗಾನದ ತೆಂಕು ಬಡಗು ರಡ್ಡ ತಿಟ್ಟದ ಮಟ್ಟಡ್ಲ ಸವ್ಯಸಾಚಿ ಪನ್ಪಿ ಪುದರ್ ಪುಗರ್ತೆದ ಬಪ್ಪನಾಡು ಶ್ರೀ ದುರ್ಗಾ ಪರಮೇಶ್ವರಿ ಕೃಪಾ ಪೋಷಿತ ದಶಾವತಾರ ಯಕ್ಷಗಾನ ಮಂಡಳಿ ದಾನ ಭಾಗವತಿರಾಯಿನ ಮಾನ್ಯ ಶ್ರೀ ಗಣೇಶ್ ಕುಮಾರ್ ಹೆಬ್ರಿ ಗಣೇಶಣ್ಣ ಸುಗುಪಿಗು ದನಿ ಕುರಲೊಂದು ಭಿನ್ನಯೋ ಮಲ್ತೊಂದುಲ್ಲೆ ಮಾತರೆಗಳ ಸೋಲ್ಮೇಲು ದೇವದೇವರೇ ದೇವ ಸ್ವಾಮಿ ಗಣಪತಿ ನಿನನ ದೇವದೇವರೇ ದೇವ ಸ್ವಾಮಿ ಗಣಪತಿ ನಿನನ ಭಾವ ಭಕ್ತಿಡೆಯಾನ ದುಂಬು ಸುಗಿತನುವೆ ಭಾವ ಭಕ್ತಿಡ ನಮ ಮಾತ ದುಂಬು ಸುಗಿತನುವ ಸ್ವಾಮಿ ಗಣಪತಿ ನಿನನ ದುಂಬು ಸುಗಿತನುವ ಲೋಕದ ಪೆಲಾದ ಉಡಲೋರ್ಮೆ ಕಾಪುನರ ಲೋಕದ ಪೆಲಾದ ಉಡಲೋರ್ಮೆ ಕಾಪುನರ ಮೂಕಾಂಬಿಕೆ ಅಪ್ಪೆ ಇರೆಗೆ ಕೈ ಮುಗಿತೊನುವೆ ಮೂಕಾಂಬಿಕೆ ಅಪ್ಪೆ ಇರೆಗೆ ಕೈ ಮುಗಿತೊನುವೆ ಪೆದಿಯಪ್ಪೆ ಅಮ್ಮೆರೆನು ಪೆರ್ಮೆಡಲ ನಿನೆತೊನುವೆ ಪೆದಿ ಅಪ್ಪೆ ಅಮ್ಮೆರೆನು ಪೆರ್ಮೆಡಲ ನಿನೆತೊನುವೆ ವಿದೆ ಮೂಲ ವಿದ್ಯೆ ತೆರಿಪಾಯಿ ಗುರುದೇವ ಬಿದೆ ಮೂಲ ವಿದ್ಯೆ ತೆರಿಪಾಯಿ ಗುರುದೇವ ಇರಪಾದಗುಲ ಸೊಲುಮೆ ಭಕ್ತಿಡೆನೆ ಸಂದಾವೆ ಇರೆಪಾದಗುಲ ಸೊಲುಮೆ ಭಕ್ತಿಡೆನೆ ಸಂದಾವೆ ಸಿರಿದೇವಿ ತುಳುವಪ್ಪೆ ನಿನ ಜೋಕುಲೆಂಕುಲು ಸಿರಿದೇವಿ ತುಳುವಪ್ಪೆ ನಿನ ಜೋಕುಲೆಂಕುಲು ಸರಿಸಾದಿಗೆತ್ತಾಲ ಮದಿಪು ಕೊರುದು ಸರಿಸಾದಿಗೆತ್ತಾಲ ಮದಿಪು ಕೊರುದು ಅಪ್ಪೆ
ದೇವದೇವರ ದೇವ ಸ್ವಾಮಿ ಗಣಪತಿ ನಿನನ ಭಾವ ಭಕತಿಡೆಯಾನ ದುಂಬು ಸುಗಿತನುವೇ ಆ ಮಾತೆರೆಗಳ ಎನ್ನ ಉಡಲ್ದಿಂಜಿ ಸೊಲ್ಮೆಲು ಸುಪ್ಪುಗೋ ಸೊರಕೊರ್ನ ಉದರು ಪುಗರ್ತ್ಯದ ಭಾಗವತಿರಾಯಿನ ಶ್ರೀ ಗಣೇಶ್ ಕುಮಾರ್ ಹೆಬ್ರಿ ಅಣ್ಣ ಇರೇಗ ಈ ಕೂಟದ ಸರ್ವೆರೆ ಲೊಕ್ಕಡು ವಂದನೆ ಧನ್ಯವಾದ ನಮಸ್ಕಾರ ಸೊಲ್ಮೆಲು ಮಾತೆರೆಗಳ ಶುಭಾಶಯ ಇನಿತ ಪೊಲಗು ಕೊರಿಯರೆ ಉಪ್ಪುನ ಗೇನದ ಮಲ್ಲಮಾಣಿ ಹಾಮಾನ ಅಧ್ಯಯನ ಕೇಂದ್ರ ಉಜಿರೆ ಮುಲ್ಪದ ನಿರ್ದೇಶಕರಾಯಿನ ಡಾಕ್ಟರ್ ಎಸ್.ಡಿ. ಶೆಟ್ಟಿ ಮಲ್ಲ ಬಿನ್ನೆರಾದುಪ್ಪುನ ಪುಗರ್ತ್ಯದ ಪ್ರಸೂತಿ ಒಕ್ಕ ಸ್ತ್ರೀರೋಗ ತಜ್ಞೆ ಡಾಕ್ಟರ್ ವೀಣಾ ಎನ್ ಸುಳ್ಯ ಮಾನಾದಿಗೆದ ಬಿನ್ನೆರಾದುಪ್ಪುನ ಕಾಲೇಜು ಶಿಕ್ಷಣ ಇಲಾಖೆ ಪ್ರಾದೇಶಿಕ ಕಚೇರಿ ಮಂಗಳೂರು ಮುಲ್ಪದ ವಿಶೇಷ ಅಧಿಕಾರಿ ಲಾಯಿನ ಶ್ರೀಯುತ ದೇವಿ ಪ್ರಸಾದ್ ಅಂಚನೆ ಈ ತುಳಿಪು ಕೂಟದ ಗುರ್ಕಾರ್ಮೆ ವಹಿಸೊಂದಿನ ಎಂಜಿಎಂ ಕಾಲೇಜ್ ಉಡುಪಿದ ಪ್ರಾಂಶುಪಾಲರಾಯಿನ ಡಾಕ್ಟರ್ ದೇವಿದಾಸ್ ಎಸ್ ನಾಯ್ಕ್ ನಿಕ್ಲೆನ್ ಮಾತೆರೆನ್ಲ ಕುಡವರ ಮೋಕ್ಟಿಡು ಎತ್ಕೊನುವೆ ಸಂಸ್ಕೃತಿ ಪಂಡದಾದ ಅವಿನ ಎಂಚ ವ್ಯಾಖ್ಯಾನ ಮಲ್ಪುಲಿ ತುಳುನಾಡದ ಸಂಸ್ಕೃತಿದ ವಿಶೇಷ ಹೆಚ್ಚಿನವು ಇಂಚಿತ್ತಿ ವಿಚಾರಲೇ ಬಗೆಟ್ಟು ತುಳುನಾಡದ ಸಾಂಸ್ಕೃತಿಕ ಅಧ್ಯಯನ ಪನ್ಪಿ ವಿಸೇಡು ಗೇನ ಪರಿಪುದ ತೆಲಿ ಹೊಸರನು ಎರ್ಕಾರ್ದ್ ಕೊರ್ರೆಯ ಉಲ್ಲೆರ್ ಹಾಮಾನ ಅಧ್ಯಯನ ಕೇಂದ್ರ ಉಜಿರೆ ಮುಲ್ಪದ ನಿರ್ದೇಶಕರಾಯಿನ ಡಾಕ್ಟರ್ ಎಸ್.ಡಿ. ಶೆಟ್ಟಿ ಅರೆನ ಗುರುತಾರ್ಥನು ಸಭೆಕ್ ಪನ್ನೊಡಾಯಿನು ಎನ್ನ ಕರ್ತವ್ಯ ಬಂದುಲೆ ಡಾಕ್ಟರ್ ಎಸ್.ಡಿ. ಶೆಟ್ಟಿ ಮೆರೆನ ಇಡೀ ಪುದರ್ ಬುಡ್ಪಾದು ಪನುಡಾಂಡ ಅವು ಡಾಕ್ಟರ್ ಶಾಂತಿನಾಥ ದೀಪಣ್ಣ ಶೆಟ್ಟಿ ಉತ್ತರ ಕನ್ನಡ ಜಿಲ್ಲೆ ಹೊನ್ನಾವರ ತಾಲೂಕದ ಸಾಲಿಕೆರೆಟ್ಟು ಪುಟ್ಟುದು ಬಲತ್ತಿನ ಡಾಕ್ಟರ್ ಎಸ್.ಡಿ. ಶೆಟ್ಟಿ ಮೆರೆಗ್ ಇತ್ತೆ ಪ್ರಾಯ 74 ಕರಿಂಡಲ ಮೇರ್ನ ಉಲ್ಲಾಸದ ಎದುರು ಜಕ್ಕಪ್ಪ ಜವನರು ನಾಚೋಡು ಶ್ರೀ ಧರ್ಮಸ್ಥಳ ಮಂಜುನಾಥೇಶ್ವರ ಕಾಲೇಜ್ ಉಜಿರೆಡು ಬೇತೆ ಬೇತೆ ಜಬದರಿಡ ಸುಮಾರು 35 ವರ್ಷಲೊಡ್ಲ ಹೆಚ್ಚು ಕಾಲ ಬೆಂದಿನಾರು ಸಂಸ್ಥೆಯನ್ನು ಗೆಂದಾಯಿನಾರು ಎಸ್ಡಿಎಂ ಸಂಸ್ಥೆದ ಬೇತೆ ಬೇತೆ ವಿಭಾಗಲೊಡ್ದು ಮೆರೆನ ಬೆನ್ಕದ ಬೆಗರು ಮೆನ್ಕಾದೇರು ವಾರಂಗ ವಿಜಯಮ್ಮಿ ಚರಿತ್ರೆ ಧರ್ಮಸ್ಥಳ ಮಂಜಯ್ಯ ಹೆಗ್ಡೆ ವ್ಯಕ್ತಿ ಪರಿಚಯ ದಕ್ಷಿಣ ಕನ್ನಡ ಜಿಲ್ಲೆಯ ಜೈನ ಧರ್ಮ ಪರಂಪರೆ ಮತ್ತು ಅದರ ವಿಶಿಷ್ಟ ಸಂಪ್ರದಾಯಗಳು ತುಳುನಾಡಿನ ಜೈನ ಧರ್ಮ ಜಾನಪದ ದೀಪಾರಾಧನೆ ಇಂಚ ಇರುವೆರಡ್ಲ ಹೆಚ್ಚಿಗೆ ಸ್ವತಂತ್ರ ಕೃತಿಗಳನ್ನು ಬರೆತಿನಾರು ಬಿರೇಲು ಗೇನ ಪುಡಲ್ದ ಹೆಚ್ಚಿಗೆ ಸ್ವತಂತ್ರ ಸಂಪಾದನಾ ಕೃತಿಕುಲು ಮೆರೇನು ಸರಳತೆ ಸಜ್ಜನಿಕಿದ ಚಿಂತಕರು ಸಂಶೋಧಕರು ಅಂಚೆನೆ ಶೈಕ್ಷಣಿಕ ತಜ್ಞರಾಯಿನ ಡಾಕ್ಟರ್ ಎಸ್.ಡಿ. ಶೆಟ್ಟಿ ಪನ್ನಗ ಡಾಕ್ಟರ್ ಶಾಂತಿನಾಥ ದೀಪಣ್ಣ ಶೆಟ್ಟಿ ಮೇಲ್ ಗೇನದ ಗುಡಿಗೊಂಜಿ ಮಲ್ಲ ಬಾಜಿರದ ಕಂಬ ಗೇನದ ಕರಜನಲ ಅಂದ್ ಗೇನದಿಲ್ಲದ ಮಲ್ಲ ಕಲೆಂಬಿಲ ಆದಿತ್ತದ ಇನಿತ ಗೇನದ ಪೊಲಗು ಕೊರ್ರೆ ಒತ್ತೊಂದಿನವು ನಮ್ಮ ಸೌಭಾಗ್ಯಂದೇ ಪನೋಲಿ ಬಂದುಲೆ ತುಳು ವಿದ್ಯಾರ್ಥಿಗಳಿಗ ಆತರ ಗ್ರಂಥವಾದುಪ್ಪುನ ಕನ್ನಡ ವಿಶ್ವವಿದ್ಯಾನಿಲಯ ಹಂಪಿದ ಪ್ರಸಾರಾಂಗದ ಪ್ರಕಟಣೆ ತುಳು ಸಾಹಿತ್ಯ ಚರಿತ್ರೆ ಬೂಕುಡು ಡಾಕ್ಟರ್ ಎಸ್.ಡಿ. ಶೆಟ್ಟಿ ಮೆರೆನ ತುಳುನಾಡಿನ ಸಾಂಸ್ಕೃತಿಕ ಇತಿಹಾಸ ಪಂಪಿ ತರೆಪುದರದ ಉಂಟು ಬಹುಮುಖ ಸಂಸ್ಕೃತಿಯ ತವರು ಮನೆಯಾಗಿರುವ ಭಾರತ ದೇಶದಲ್ಲಿ ಧರ್ಮಕ್ಕೆ ಅದರದೇ ಆದ ಅನನ್ಯತೆ ಇದೆ. ಈ ಮಾತನ್ನು ಕರ್ನಾಟಕ ಸಂಸ್ಕೃತಿಗೂ ತುಳುನಾಡಿನ ಸಂಸ್ಕೃತಿಗೂ ಅನ್ವಯಿಸಿಕೊಳ್ಳಬಹುದು. ಯಾವುದೇ ಸಮಾಜದ ಸಂಸ್ಕೃತಿ ತಂತಾನೆ ಸರಳವಾಗಿರುವುದಿಲ್ಲ, ಏಕಮುಖವಾಗಿರುವುದಿಲ್ಲ. ಸಂಸ್ಕೃತಿಯು ಏಕಕಾಲದಲ್ಲಿ ಸ್ಥಿರವೂ ಚಲನಶೀಲವೂ ಆಗಿರುತ್ತದೆ ಎಂಬ ಅಂಶವನ್ನು ಗಮನಿಸಬೇಕು. ಪಂಡದ ಉಲ್ಲೇಖ ಕೊರ್ಪೆರು. ಭೌಗೋಳಿಕ ರಚನೆ, ಪ್ರಾಕೃತಿಕ ಸಂಪತ್ತು, ಭೂಶಿಲಾ ರಚನೆ, ಜಲ ಸಮೃದ್ಧಿ, ಹವಾಮಾನದ ವೈಪರೀತ್ಯಗಳನ್ನು ಆಧರಿಸಿ ಆಯಾ ಪ್ರದೇಶಗಳ ಸಂಸ್ಕೃತಿಯು ರೂಪುಗೊಳ್ಳುತ್ತದೆ. ತುಳುನಾಡಿನ ಎತ್ತರವಾದ ಪರ್ವತ ಪ್ರದೇಶ, ಇಳಿಜಾರಾದ ಫಲವತ್ತಾದ ಭೂಮಿ, ಸದಾಕಾಲ ತುಂಬಿ ಹರಿಯುವ ನದಿಗಳು, ಜಲಾವೃತವಾಗಿರುವ ಕುದುರುಗಳು, ವಿಶಾಲವಾದ ಕರಾವಳಿ ಪ್ರದೇಶ, ವಿಶಾಲವಾದ ಸಮುದ್ರದ ಹರವು ಇವೆಲ್ಲವೂ ತುಳುನಾಡಿನ ಸಂಸ್ಕೃತಿಯ ವೈವಿಧ್ಯಕ್ಕೆ ಕಾರಣಗಳಾಗಿವೆ. ಪಂಪಿನ ಪಾತೆರ ಪಂಡಿನವು ಬಂದುಲೆ ಡಾಕ್ಟರ್ ಎಸ್.ಟಿ. ಶೆಟ್ಟಿ ಸರ್ ಇತ್ತೆ ಈರು ಎಂಕ್ಲೆಗ್ ತುಳುನಾಡ್ದ ಸಾಂಸ್ಕೃತಿಕ ಅಧ್ಯಯನ ಪಂಪಿನ ವಿಷಯಡು ಗೇನದ ಪರಿಪುದ ತೆಲಿ ಹೊಸರನ ಎರ್ಕಾದು ಕೊರಡೊಂದು ಭಿನ್ನಯು ಮಲ್ತೊಂದುಲೆ ನನದ ಪೊರ್ತು ಈರನವು ಸರ್ ಗೇನದ ಪರಿಪುಗಾದು. ಎಸ್.ಡಿ. ಶೆಟ್ಟಿ ಸರ್ ನಮಸ್ತೆ ಸರ್. ಎಲ್ಲರಿಗೂ ನಮಸ್ಕಾರ. ನಾನು ಆರಂಭದಲ್ಲಿ ಒಂದು ಮಾತನ್ನ ನಿಮ್ಗೆ ಹೇಳ್ಬೇಕು.
ಪರಿಚಯದಲ್ಲೇನೆ ನನ್ನ ಬಗ್ಗೆ ಹೇಳಿದ್ರು. ನಾನು ಮೂಲತಃ ಉತ್ತರ ಕನ್ನಡ ಜಿಲ್ಲೆಯ ಹೊನ್ನಾವರದವನು. ಆದರೂ ಕೂಡ ಆ ಭಾಗ ಎಲ್ಲ ತುಳುನಾಡಿಗೆ ಸೇರಿತ್ತು. ನಾನು ಇಲ್ಲಿಗೊಂದು ಸುಮಾರು ಒಂದು 50 ವರ್ಷ ಮೇಲೆ ಆಯಿತು. ತುಳು ಭಾಷೆಯ ಒಡನಾಟ, ತುಳು ಭಾಷೆಯ ಬಗ್ಗೆ ಪ್ರೀತಿ, ತುಳು ಭಾಷೆಯ ಬಗ್ಗೆ ನನ್ನದೇ ಆದಂತ ಅಭಿಮಾನ ಎಲ್ಲವನ್ನ ಬೆಳೆಸ್ಕೊಂಡು ನಾನು ಬಂದಿದ್ದೇನೆ. ಆದರೆ ಇವತ್ತು ನಾನು ಕನ್ನಡದಲ್ಲೇ ಮಾತಾಡ್ತಾ ಇದ್ದೇನೆ. ಇದಕ್ಕೆ ಕಾರಣ ಇದೆ. ಯಾಕೆಂದ್ರೆ ನಾನು ಆಯ್ದುಕೊಂಡಂತ ವಿಷಯ ತುಳುನಾಡಿನ ಸಂಸ್ಕೃತಿ ಆದ್ರೂ ಕೂಡ ನಾನು ವಿಶೇಷವಾಗಿ ಜೈನ ಸಂಸ್ಕೃತಿಯ ಬಗ್ಗೆ ಇಲ್ಲಿ ಉಲ್ಲೇಖ ಮಾಡ್ತಾ ಇದ್ದೇನೆ. ಅದರ ಹೆಚ್ಚಿನ ದಾಖಲೆಗಳೆಲ್ಲವೂ ಕೂಡ ಕನ್ನಡದಲ್ಲೇ ಇರುವುದರಿಂದ ಹೀಗಾಗಿ ನಾನು ಕನ್ನಡದಲ್ಲೇನೆ ನನ್ನ ಭಾಷಣವನ್ನ ಆರಂಭ ಮಾಡ್ತಾ ಇದ್ದೇನೆ. ಎಲ್ಲಕ್ಕಿಂತ ಮುಖ್ಯವಾಗಿ ತುಳು ವಿಭಾಗದ ನನ್ನ ಶಿಷ್ಯನಾಗಿರತಕ್ಕಂಥ ಡಾಕ್ಟರ್ ಮಾಧವ ಇವರನ್ನ ಸ್ಮರಿಸಿಕೊಡ್ತಾ ಇದ್ದೇನೆ. ಬಹುಶಃ ನಾನು ಇದರಲ್ಲಿ ಭಾಗವಹಿಸುವುದಕ್ಕೆ ಅವರೇ ಕಾರಣ. ಅವರು ಯಾವಾಗಲೂ ಕೂಡ ನನ್ನ ಜೊತೆಗೆ ಒಳ್ಳೆಯ ಒಡನಾಟ ಸಂಬಂಧ ಇಟ್ಕೊಂಡಿದ್ದಾರೆ. ಹೀಗೆ ಒಂದು ವೆಬಿನಾರ್ ಮಾಡ್ತಾ ಇದ್ದೇವೆ ಸರ್, ನೀವು ಜೈನ ಸಂಸ್ಕೃತಿ ಬಗ್ಗೆ ಮಾತಾಡಿ, ತುಳುನಾಡಿನ ಸಂಸ್ಕೃತಿ ಅಧ್ಯಯನ ಅಂತ ಅದರ ಟಾಪಿಕ್ ಇರುತ್ತೆ, ಅದರ ಅಡಿಯಲ್ಲಿ ನೀವು ಮಾತಾಡಿ ಅಂತ ಅವರು ಹೇಳಿದ್ರು. ನಾನು ಒಪ್ಪಿಕೊಂಡೆ. ಯಾತಕ್ಕೆ ಒಪ್ಪಿಕೊಂಡೆ ಅಂತ ಹೇಳಿದ್ರೆ ಅದು ನನ್ನ ಪ್ರೀತಿಯ ವಿಷಯವಾದ್ದರಿಂದ ನಾನು ಅದನ್ನ ಒಪ್ಪಿಕೊಂಡೆ. ನೋಡಿ, ತುಳುನಾಡಿನ ಸಂಸ್ಕೃತಿ ಅಧ್ಯಯನ, ತುಳು ನಾಡು ಸಂಸ್ಕೃತಿ ಅಧ್ಯಯನ 4 ಪದಗಳು ಇದ್ದಾವೆ. ಈ 4 ಪದಗಳನ್ನು ಕೂಡ ಪ್ರತ್ಯೇಕವಾಗಿ ವಿವರಿಸಿಕೊಂಡು ಹೋಗಬಹುದು. ನಾನು ಆ ವಿಷಯಕ್ಕೆ ಹೋಗೋದಿಲ್ಲ. ಇಲ್ಲಿ ಮುಖ್ಯವಾಗಿ ನಾನು ತುಳು ಪದದ ಬಗ್ಗೆ ಆರಂಭದಲ್ಲಿ ಕೆಲವು ಮಾತನ್ನ ಹೇಳಬೇಕು. ಇದಕ್ಕೆ ತುಳುನಾಡು ಅಂತ ಕರೀತಾರೆ, ತುಳು ಸಂಸ್ಕೃತಿ ಅಂತ ಕರೀತಾರೆ. ನಾನು ಮಾತನಾಡೋದು ಜೈನ ಸಂಸ್ಕೃತಿ. ಈ ಜೈನ ಸಂಸ್ಕೃತಿಗೂ ತುಳು ಸಂಸ್ಕೃತಿಗೂ ಎಲ್ಲಿಯ ಸಂಬಂಧ, ಈ ರೀತಿಯ ಪ್ರಶ್ನೆ ನಿಮ್ಮ ಮನಸ್ಸಿನಲ್ಲಿ ಬರಬಹುದು. ಆದರೆ ವಾಸ್ತವಿಕವಾಗಿ ತುಳುನಾಡಿನ ಚರಿತ್ರೆ, ಜಾನಪದ ಸಂಸ್ಕೃತಿಯ ಕೆಲವು ಭಾಗಗಳನ್ನ ಹೊರತುಪಡಿಸಿ ತುಳುನಾಡಿನ ಸಂಸ್ಕೃತಿಯ ಬಗ್ಗೆ ಏನು ಮಾತಾಡಿದ್ರೂ ಕೂಡ ಅದು ನೇರವಾಗಿ ಜೈನಿಸಮ್ಮಿಗೆ, ಜೈನ ಧರ್ಮಕ್ಕೆ, ಜೈನ ಸಂಸ್ಕೃತಿಗೆ ಅದು ಕನೆಕ್ಟ್ ಆಗತ್ತೆ. ಅದೇ ಇಲ್ದೇನೆ ನಿಮಗೆ ಮಾತಾಡೋದಕ್ಕೆ ಸಾಧ್ಯ ಇಲ್ಲ. ಅಷ್ಟು ವ್ಯಾಪಕವಾಗಿ ಇರತಕ್ಕಂಥ, ಅಷ್ಟು ಗಾಢವಾಗಿ ಇರತಕ್ಕಂಥ ಒಂದು ಸಂಬಂಧ ತುಳುನಾಡಿನ ಜೊತೆಗೆ ಜೈನ ಧರ್ಮಕ್ಕೆ ಇದೆ. ಈ ವಿಷಯವನ್ನ ನಾನು ಒಂದು 4 ಅಂಶಗಳಲ್ಲಿ ವಿವರಿಸುವುದಕ್ಕೆ ಇಲ್ಲಿ ಪ್ರಯತ್ನ ಮಾಡ್ತಾ ಇದ್ದೇನೆ. ಜೈನ ಧರ್ಮ ತುಳುನಾಡಿಗೆ ಬಂದದ್ದು, ಅದು ಸ್ಥಿರೀಕರಣಗೊಂಡಿದ್ದು, ಅದು ಪ್ರಸರಣ ಆದದ್ದು ಮತ್ತು ಅದು ನೀಡಿದಂತ ಕೊಡುಗೆಗಳು. ಹೀಗೆ ಕೆಲವು ವಿಚಾರಗಳನ್ನ ಎತ್ತುಕೊಂಡು ಕೆಲವು ಮಾತುಗಳನ್ನ ನಾನಿಲ್ಲಿ ಹೇಳಬೇಕು ಅಷ್ಟೇನೆ. ನನ್ನ ಸಬ್ಜೆಕ್ಟೇ ತುಳುನಾಡಿನ ಜೈನ ಸಂಸ್ಕೃತಿ. ಒಂದು ಪ್ರಾದೇಶಿಕ ಅಧ್ಯಯನ ಏನಾದರೂ ಹೇಳ್ಕೊಳ್ಳಿ ನೀವು. ಅದನ್ನು ನಾನು ತುಂಬಾ ವರ್ಷದ ಹಿಂದೆನೆ ಮಾಡಿದೆ. ನನಗೆ ಆ ವಿಷಯವನ್ನ ಆಯ್ದುಕೊಂಡು ಅಧ್ಯಯನ ಮಾಡುವಾಗ ಕೆಲವು ಪ್ರಶ್ನೆಗಳನ್ನ ನನ್ನಲ್ಲಿಯೇ ಬಂತು ಮತ್ತು ನನ್ನ ಹಿತೈಷಿಗಳು ಅನೇಕ ಬಾರಿ ಆ ಪ್ರಶ್ನೆಯನ್ನ ಕೇಳ್ತಾ ಇದ್ರು. ಅಲ್ಲ ಸರ್, ಜೈನಿಸಮ್ ಅನ್ನ ನೀವು ಎತ್ಕೊಂಡಿದ್ದೀರಿ, ಜೈನಿಸಮ್ ಎತ್ಕೊಂಡ್ರೆ ಇಲ್ಲಿಯ ಜೈನರೆಲ್ಲ ಭೂತ ನಂಬುತ್ತಾರೆ, ಆಮೇಲೆ ಬೇರೆ ಬೇರೆ ಧರ್ಮದ ದೇವರನ್ನ ಪೂಜಿಸ್ತಾರೆ, ಬೇರೆ ಧರ್ಮದ ದೇವಾಲಯಗಳಿಗೆ ಅವರೇ ಯಜಮಾನರು. ಇಂತಹ ಸಂದರ್ಭದಲ್ಲಿ ನೀವು ಯಾವಾಗಲೂ ಕೂಡ ಹೇಳ್ತೀರಿ ಜೈನ ಧರ್ಮದಲ್ಲಿ ಏನಪ್ಪಾ ಅಂತ ಹೇಳಿದ್ರೆ ಅದು ಸಮ್ಯಕ್ ಧರ್ಮ, ಅದು ಬೇರೆ ರೀತಿಯಾಗಿ ನಿಮ್ಮ ಜೈನಿಸಂ ವ್ಯಾಖ್ಯಾನ ಮಾಡ್ತೀರಿ, ಈ ಅಧ್ಯಯನ ಮಾಡುವಾಗ ನಿಮಗೆ ತೊಂದರೆ ಆಗೋದಿಲ್ಲೋ ಅಂತ ಕೇಳಿದ್ರು. ಜೈನಿಸಮ್ಮಿಗೂ ಆಚರಣೆಗಳಿಗೂ ಇಲ್ಲಿಯ ಭೂತಾರಾಧನೆಗೂ ದೇವಾಲಯದಲ್ಲಿ ನಡೆಯುವ ಆರಾಧನೆಗೂ ಏನು ಸಂಬಂಧ, ನಿಮಗೂ ಅದಕ್ಕೂ ಏನು ಸಂಬಂಧ, ನೇರವಾಗಿ ನನ್ನನ್ನ ಪ್ರಶ್ನೆ ಮಾಡಿದ್ರು. ಹಾಗೆ ಪ್ರಶ್ನೆ ಮಾಡುವಾಗ ವಿಶೇಷವಾಗಿ ನನ್ನ ಮಾರ್ಗದರ್ಶಕರಾಗಿರತಕ್ಕಂಥ UP ಉಪಾಧ್ಯಾಯ ಫಸ್ಟಿಗೆ ಮತ್ತು ಸುಶೀಲಾ ಉಪಾಧ್ಯಾಯ ಇಬ್ಬರನ್ನು ನೆನಪಿಸಿಕೊಳ್ತಾ ಇದ್ದೇನೆ.
ಗೋವಿಂದ ಪೈ ಸಂಶೋಧನಾ ಕೇಂದ್ರದಲ್ಲಿ ಅವರು ಕೆಲಸ ಮಾಡ್ತಾ ಇರುವಾಗ ನಾನು ಈ ವಿಷಯದ ಬಗ್ಗೆ ಅವರ ಹತ್ರ ಮಾತಾಡ್ಲಿಕ್ಕೆ ಹೋದಾಗ ಅವರು ಇದೇ ಪ್ರಶ್ನೆಯನ್ನ ಶುರುವಿಗೆ ಕೇಳಿದ್ರು. ಅದಕ್ಕೆ ನಾನು ನನ್ನ ಕೆಲವು ವಿವರಗಳನ್ನ ಕೊಟ್ಟು, ಇಲ್ಲ ನಾನು ಅದನ್ನ ತೆಗೆದುಕೊಳ್ತೇನೆ, ಚಾಲೆಂಜ್ ಆಗಿ ತೆಗೆದುಕೊಳ್ತೇನೆ, ಅದ ಹೇಗೆ ಸಮನ್ವಯ ಮಾಡ್ಲಿಕ್ಕೆ ಆಗತ್ತೆ ಅಂತ ನೋಡ್ತೇನೆ ಸರ್ ಅಂತ ಹೇಳಿ ಅವ್ರಿಗೆ ಉತ್ತರ ನಾನು ಕೊಟ್ಟೆ. ಆಮೇಲೆ ನನ್ನ ಅಧ್ಯಯನ ಎಲ್ಲ ಪೂರ್ತಿಯಾಗಿ ಅದರ ಮೇಲೆ ಒಂದು ಸೆಮಿನಾರ್ ನಡೀತು ಉಡುಪಿನಲ್ಲಿ. ನಾನು ನನ್ನ ಅಧ್ಯಯನ ಬಗ್ಗೆನೇ 1 ಗಂಟೆ 1.5 ಗಂಟೆ ಮಾತಾಡ್ಬೇಕಾಯ್ತು, ಅದನ್ನ ಮಾತಾಡಿದ್ದು. ಹೀಗಾಗಿ ಈ ತುಳುನಾಡು ಅನ್ನೋದು ಬಹಳ ವಿಶಿಷ್ಟವಾದಂತಹ ಒಂದು ಪ್ರದೇಶ. ಇಲ್ಲಿ ಎಲ್ಲ ಧರ್ಮದವರು ಇದ್ದಾರೆ. ಜಾನಪದ ಧರ್ಮದಿಂದ ಹಿಡಿದು ಕೆಲವು ಮುಖ್ಯ ಧರ್ಮಗಳು ಕೂಡ ಇಲ್ಲಿ ಇದ್ದಾವೆ. ವೈದಿಕ ಧರ್ಮ, ಜೈನ ಧರ್ಮ, ಶೈವ ಧರ್ಮ, ಬೌದ್ಧ ಧರ್ಮ. ಬೌದ್ಧ ಧರ್ಮ ಈಗ ಮರೆಯಾಗಿದೆ ಬಿಡಿ. ನಾಥ ಧರ್ಮ, ಹೀಗೆ ಅದನ್ನ ಪಟ್ಟಿ ಮಾಡ್ತಾ ಹೋಗ್ಬೋದು. ಆಧುನಿಕ ಕಾಲಕ್ಕೆ ಬಂದಾಗ ಬೇರೆ ಬೇರೆ ದೇಶಗಳ ಧರ್ಮೀಯರು ಬಂದು ಇಲ್ಲಿ ನೆಲೆ ನಿಂತಿದ್ದಾರೆ. ಇತಿಹಾಸದ ಪುಟಗಳನ್ನ ತಿರುವಿ ಹಾಕಿದ್ರೆ ಆರಂಭದಿಂದ ಸುಮಾರು ಒಂದು 50-100 ವರ್ಷದವರೆಗೂ ಕೂಡ ಅಖಂಡವಾಗಿರುವಂತಹ ಈ ತುಳು ಸಂಸ್ಕೃತಿಯಲ್ಲಿ ಯಾವತ್ತೂ ಕೂಡ ಒಂದು ಘರ್ಷಣೆ, ಒಂದು ಹೋರಾಟ, ಪರಸ್ಪರ ತಿಕ್ಕಾಟ ಎಲ್ಲಿಯೂ ನಡೆದದ್ದಿಲ್ಲ. ನಿಮಗೆ ಆಶ್ಚರ್ಯ ಆಗಬಹುದು. ಅಷ್ಟರ ಮಟ್ಟಿಗೆ ಸೌಹಾರ್ದಯುತವಾಗಿ ಅತ್ಯಂತ ಹೊಂದಾಣಿಕೆಯಿಂದ ಈ ಸಂಸ್ಕೃತಿ ತನ್ನ ಒಂದು ಚರಿತ್ರೆಯನ್ನ ಇಲ್ಲಿ ನಿರ್ಮಿಸಿಕೊಟ್ಟಿದೆ. ನನ್ನ ಗ್ರಂಥದಲ್ಲಿ ಒಂದು ಮಾತನ್ನ ನಾನು ಹೇಳಿದ್ದೇನೆ. ತುಳುನಾಡಿನ ಸಂಸ್ಕೃತಿಯ ಅಧ್ಯಯನ ಅಂದ್ರೆ ಜೈನ ಧರ್ಮದ ಅಂತಲೂ ಕೂಡ ಹೇಳಬಹುದು. ಅಷ್ಟೇ ಅಲ್ಲ, ಭಾರತೀಯ ಧರ್ಮಗಳ ಒಂದು ಅಧ್ಯಯನ ಅಂತ ನೀವು ಇಟ್ಟುಕೊಳ್ಳಿ. ಇಷ್ಟು ಧರ್ಮಗಳಲ್ಲಿ, ಜಾತಿಗಳಲ್ಲಿ ಹೊಂದಾಣಿಕೆ ಬಹುಶಃ ನಿಮಗೆ ಬೇರೆ ಎಲ್ಲಿಯೂ ನೋಡೋದಕ್ಕೆ ಸಿಗೋದಿಲ್ಲ, ತುಳುನಾಡನ್ನ ಬಿಟ್ರೆ. ಹೀಗಾಗಿ ತುಳುನಾಡಿನಲ್ಲಿ ಈ ರೀತಿಯ ಸಮನ್ವಯ ಬಂದದ್ದು ಹೇಗೆ ಅಂತ ಹೇಳಿದ್ರೆ, ಜೈನ ಧರ್ಮದಲ್ಲಿ ಇರತಕ್ಕಂಥ ಮೂಲ ಸಿದ್ಧಾಂತಗಳು. ಅದರ ಬಗ್ಗೆ ಒಂದು ಮಾತನ್ನು ನಾನು ಹೇಳ್ಬೇಕು. ಜೈನ ಧರ್ಮದಲ್ಲಿ ಮೂಲ ಸಿದ್ಧಾಂತ ಏನಪ್ಪಾ ಅಂತ ಹೇಳಿದರೆ, ಜೈನ ಧರ್ಮದ ಪ್ರಕಾರ ಜಾತಿ ಭೇದ ಇಲ್ಲ, ಯಜ್ಞ ಯಾಗಾದಿಗಳನ್ನ ಮಾಡೋ ಹಾಗಿಲ್ಲ, ಎಲ್ಲರೂ ಸಮಾನರು. ಅಲ್ಲಿ ಜಾತಿ ಗೀತಿ ಅನ್ನುವ ಪ್ರಶ್ನೆ ಬರೋದಿಲ್ಲ. ಚತುಸ್ಸಂಘ ವ್ಯವಸ್ಥೆ, ಮುನಿ, ಆರ್ಯಿಕ, ಶ್ರಾವಕ, ಶ್ರಾವಿಕ. ಜೈನ ಧರ್ಮದ ಪಂಥದ ಒಳಗಡೆ ಇರೋದು ಇದೇ 4 ವಿಷಯಗಳು. ನಾವೆಲ್ಲ ಶ್ರಾವಕರು. ಹೀಗಾಗಿ ಇಲ್ಲಿಯ ಧರ್ಮ ಬಹಳ ವಿಶಿಷ್ಟವಾಗಿ ಇರತಕ್ಕಂಥದ್ದು. ಇನ್ನು ತುಳುನಾಡು, ಈ ಪದದ ಬಗ್ಗೆ 2 ಮಾತನ್ನ ಹೇಳಬೇಕು. ಪುರಾಣ ಕಾಲದಲ್ಲಿ ಪರಶುರಾಮ ಕ್ಷೇತ್ರ, ಶೂರ್ಪಾರಕ ಕ್ಷೇತ್ರ ಅಂತ ಹೆಸರು ಇದಕ್ಕೆ. ತೆಂಕನಾಡು ಪುಸ್ತಕ, ಗೋವಿಂದ ಪೈಗಳ ಪುಸ್ತಕ ನೋಡಿದ್ರೆ ನಿಮಗೆ ಅದು ಗೊತ್ತಾಗುತ್ತೆ. ಚರಿತ್ರೆ ಕಾಲಕ್ಕೆ ಬಂದ್ರೆ ಸತಿಯ ಪುತ್ತ ಆಳ್ವಕೇಡ ಅರುಸಾಸಿರ ಮನ್ ರೋಹಿಸಿ ಬಿಟ್ಟಾರ್ ಶಾಸನದಲ್ಲಿ ಬರುತ್ತೆ. ಸತಿಯ ಪುತ್ತ ಅನ್ನೋದು ತುಳುನಾಡು ಅನ್ನೋದು ಅದು ಪ್ರೂವ್ ಆಗಿದೆ. ತುಂಬಾ ಜನ ವಿದ್ವಾಂಸರು ಅದನ್ನ ಪ್ರೂವ್ ಮಾಡಿದ್ದಾರೆ. ಆದರೆ ಅದರ ಗಡಿಭಾಗ ಎಲ್ಲಿವರೆಗೆ ಅನ್ನೋದು ಮಾತ್ರ ಸ್ವಲ್ಪ ಕುತೂಹಲದ ಪ್ರಶ್ನೆಯಾಗಿತ್ತು. ಮತ್ತು ಈ ಸತಿಯ ಪುತ್ತ ಎಲ್ಲಿ ಬರುತ್ತೆ ಅನ್ನೋದು ಕೂಡ ಯಾರಿಗೂ ಖಚಿತವಾಗಿರಲಿಲ್ಲ. ಸುದೈವದಿಂದ ನನಗೆ ಅಂಕೋಲಾ ಹತ್ರ ಒಂದು ಶಾಸನ ಸಿಕ್ತು, ಜೈನ ಶಾಸನ ಅದು. ಅದರಲ್ಲಿ ಸತಿಯ ಪುತ್ತದ ಒಬ್ಬ ಶ್ರೇಷ್ಠಿ ಅವನೇನ್ ಮಾಡ್ತಾನೆ, ಆದಿನಾಥನ ವಿಗ್ರಹವನ್ನ ಮಾಡಿ ಅಲ್ಲಿ ಸ್ಥಾಪನೆ ಮಾಡ್ತಾನೆ. ನನಗೆ ಅಲ್ಲಿಯ ವಿಷಯಗಳಿಗಿಂತ ಮುಖ್ಯವಾಗಿ ಈ ಸತಿಯ ಪುತ್ತ ಅನ್ನುವ ಉಲ್ಲೇಖ ಬಂತಲ್ಲ, ಇದು ಬಹಳ ಸಂತೋಷವನ್ನು ಕೊಡ್ತು. ನಾನು ಅದರ ಬಗ್ಗೆ ಲೇಖನಗಳನ್ನ ಬರೆದೆ, ದಾಖಲೆಗಳನ್ನ ಮಾಡಿದ್ದೇನೆ. ಅನೇಕ ಜನ ತಜ್ಞ ವಿದ್ವಾಂಸರು, PN ನರಸಿಂಹಮೂರ್ತಿ ಇರಬಹುದು, ಬೇರೆ ಬೇರೆಯವರು ಇರಬಹುದು, ಅದರ ಬಗ್ಗೆ ನನ್ನ ಜೊತೆಗೆ ಚರ್ಚೆ ಮಾಡಿದ್ರು. ಅವರಿಗೆ ಬಹಳ ಖುಷಿ ಆಯಿತು. ಯಾಕೆ ಅಂದ್ರೆ ಸತಿಯ ಪುತ್ತ ಅನ್ನುವ ಹೆಸರು ಬರೋದು ಅಶೋಕನ ಶಾಸನದಲ್ಲಿ. ಕ್ರಿಸ್ತಪೂರ್ವ 3ನೇ ಶತಮಾನದ ಅಶೋಕನ ಶಾಸನದಲ್ಲಿ ಈ ಪದ ಬರುತ್ತೆ. ಅದು
ಅಲ್ಲಿವರೆಗೂ ಇತ್ತು ಅಂತ ಹೇಳಿದ್ರೆ ಅಲ್ಲಿ ಒಂದು ಸಿದ್ಧವಾಗತ್ತೆ. ಉತ್ತರ ಕನ್ನಡ ಜಿಲ್ಲೆಯ ಬಹುತೇಕ ಹೆಚ್ಚಿನ ಭಾಗ, ಬನವಾಸಿಯಿಂದ ಹಿಡಿದು ಸಿರ್ಸಿಯಿಂದ ಹಿಡಿದು ಅಂಕೋಲಾದಿಂದ ಹಿಡಿದು ಎಲ್ಲ ಭಾಗಗಳು ಕೂಡ ಅದು ತುಳುನಾಡಿಗೆ ಸೇರಿತ್ತು. ಹೀಗಾಗಿ ಚರಿತ್ರೆಯ ಕಾಲದಲ್ಲಿ ಆ ರೀತಿಯ ಒಂದು ವಿವರಗಳು ಸಿಗತ್ತೆ. ಜೊತೆಗೆ ಆಲುವ ನಾಡು, ಆಲುವ ನಾಡು ಅಂದ್ರೆ ಸಾಮಾನ್ಯವಾಗಿ ಆಲುವ ಅಂದ್ರೆ ನೀರು, ನೀರಿನಿಂದ ಸುತ್ತುವರಿಯಲ್ಪಟ್ಟಂತಹ ಒಂದು ಪ್ರದೇಶ ಅಥವಾ ನಾಡು ಅನ್ನುವ ಹೆಸರು ಅದಕ್ಕೆ ಇತ್ತು. ಆಧುನಿಕ ಕಾಲದಲ್ಲಿ ಪೋರ್ಚುಗೀಸರು ಕೆನರಾ ಅಂತ ಹೇಳಿದ್ರು. ಈ ಕನ್ನಡ ಬಂದಿದ್ದು ಹೇಗೆ ಅಂತ ಹೇಳಿದ್ರೆ ಕನ್ನಡ ಪದ ಅದು ಪೋರ್ಚುಗೀಸ್ ಭಾಷೆಗೆ ಹೋಗುವಾಗ ಅಲ್ಲಿ ಡಕಾರ ಇಲ್ಲ, ಡಕಾರದ ಬದಲು ಅವರು ದಕಾರ ರಕಾರ ಬಳಸ್ತಾರೆ. ಹೀಗಾಗಿ ಅದು ಕನ್ನಡ ಕೆನರಾ ಆಯಿತು. ಆಮೇಲೆ 1860 ಸುಮಾರಿಗೆ ಕೇಂದ್ರ, ನಾರ್ತ್ ಕೇಂದ್ರ ಅಂತ ಈ ಕೆನರಾ ಭಾಗವನ್ನ 2 ಭಾಗ ಮಾಡಿದ್ರು. ವಿಜಯನಗರ ಕಾಲದ ಶಾಸನಗಳಲ್ಲಿ ತುಳು, ಹೈವೆ, ಕೊಂಕಣ ಇತ್ಯಾದಿ ಹೆಸರುಗಳು ಬರುತ್ತೆ. ಇದನ್ನ 3 ಸೇರಿಸಿಯೇ ನಾವು ತುಳುನಾಡು ಅಂತ ಹೇಳ್ತೇವೆ. ಆಮೇಲೆ 1997ರಲ್ಲಿ ಪುನಃ ಈ ತುಳುನಾಡು ವಿಭಜನೆಯಾಗಿ ನಿಮಗೆ ಗೊತ್ತಿದೆ, ಮಂಗಳೂರು ಮತ್ತು ಉಡುಪಿ ಹೀಗೆ 2 ಭಾಗವಾಗಿ ಒಡೆದೋಯ್ತು. ಇರ್ಲಿ, ಆದರೆ ಈ ತುಳು ಪದ ಹೇಗೆ ಬಂತು ಅನ್ನೋದ್ರ ಬಗ್ಗೆ ನಾನು ನನ್ನ ಪುಸ್ತಕದಲ್ಲಿ ಅದು ಬೇರೆಯವರು ಕೂಡ ದೀರ್ಘವಾಗಿ ವಿವೇಚನೆ ಮಾಡಿದ್ದಾರೆ. ಅದು ಭಾಷಾವಾಚಕ, ದ್ರಾವಿಡ ಭಾಷೆಯಲ್ಲಿ ತುಳು ಒಂದು ಭಾಷೆ. ಹೀಗಾಗಿ ಈ ಪದವನ್ನ ಉಪಯೋಗ ಮಾಡೋದೇ ಹೆಚ್ಚು ಸೂಕ್ತ ಅನ್ನೋದು ನನ್ನ ವೈಯಕ್ತಿಕವಾದ ಅಭಿಪ್ರಾಯ. ಇನ್ನು ದೇಶವಾಚಕ, ಶಾಸನದಲ್ಲಿ ಬರುತ್ತೆ, ತುಳು ವಿಷಯ ಅಂತ ಬರುತ್ತೆ ಅನೇಕ ಕಡೆಗಳಲ್ಲಿ. ತುಳು ವಿಷಯ ಅಂದ್ರೆ ತುಳು ಪ್ರದೇಶ ಅಂತ ಅರ್ಥ. ಆವಾಗಲೇ ಏನಾಗತ್ತೆ, ಅದು ದೇಶವಾಚಕ ಆಗತ್ತೆ. ಇನ್ನು ಕೆಲವು ಸಲ ಕುಲವಾಚಕ ಆಗಿಯೂ ಕೂಡ ಅದು ರೂಢಿಯಲ್ಲಿ ಇತ್ತು. ತುಳು ವಂಶ ಅಂತ ನಾವು ಹೇಳ್ತೇವೆ. ವಿಜಯನಗರದಲ್ಲಿ ಆಳಿದ ಒಂದು ವಂಶವೇ ತುಳು ವಂಶ ತಾನೆ. ಕೃಷ್ಣದೇವರಾಯ ತುಳು ವಂಶಜ ಆತ. ಹೀಗಾಗಿ ಈ 3 ರೀತಿಯಲ್ಲಿ ತುಳು ಅನ್ನುವಂತಹ ಪದ ಈ ಪ್ರದೇಶಕ್ಕೆ ಅನ್ವಯವಾಗಿದೆ ಅಂತ ಹೇಳ್ಬೋದು. ಆಮೇಲೆ ಜೈನ ಧರ್ಮ ಇಲ್ಲಿಗೆ ಯಾವಾಗ ಬಂತು, ಇಲ್ಲಿ ಜೈನ ಧರ್ಮದ ಸ್ಥಿತಿ ಹೇಗೆ, ಇದಕ್ಕೆ ನಾವು ದಾಖಲೆಗಳ ಹತ್ರನೇ ಹೋಗ್ಬೇಕಾಗತ್ತೆ. ಆಗಮನದ ಬಗ್ಗೆ ನಾನು ಹೇಳುವಾಗ ಜೈನಿಸಂ ಇಲ್ಲಿ ಹೇಗೆ ವೈಭವದಿಂದ ಮೆರಿತಾ ಇತ್ತು ಅನ್ನೋದಕ್ಕೆ 1-2 ವಾಕ್ಯವನ್ನು ಹೇಳ್ತೇನೆ. ಉರು ಜೈನಾಲಯ ರಮ್ಯ ಹರ್ಮ್ಯಚಯದಿಂ ಪುಣ್ಯಾಂಗನಾ ಸಂಗದಿಂ ಚೆಲ್ಲುವುದು ನೋಡಲ್ಕೆ ಎತ್ತಂಪುರಂ. ಇಲ್ಲಿಯ ಪುರಗಳು ಎಷ್ಟು ಸಮೃದ್ಧವಾಗಿತ್ತು ಅಂತೇಳಿ ಒಬ್ಬ ಶಾಸನ ಕವಿ ವರ್ಣನೆ ಮಾಡ್ತಾನೆ. ಜಿನಧರ್ಮ ಮಾರ್ಗರತರಿಂ ಸತ್ಪಾತ್ರದಾನಗಳಿಂ ನಲಿವಿಂ ಮಾಳ್ಪ ಸುಭವ್ಯರಿಂ ಜಿನಕಥ ಆಳಾಪಂಗಳಿಂ ಸಾಧು ಸಂಕುಳದಿಂ ಕೇಳುವ ಸತ್ಪುರುಷರಿಂ ವೈಭವ ಮಾಡುವುದು ಎತ್ತಂಪುರಂ. ಒಂದು ಜೈನ ಧರ್ಮದ ವೈಭವದ ಚಿತ್ರ ಇಲ್ಲಿ ನಮಗೆ ಸಿಗುತ್ತೆ. ಅನುರಾಗ ಕೆಡೆಯಾಗೆ ಸಂಚರಿಪ ನಾರಿ ವೃಂದದಿಂ ಸಾರ ಕಾವ್ಯ ನವಾರ್ತಾಮೃತ ಸೇವೆಯಂ ತಣಿವ ಕಾವ್ಯ ಪ್ರೌಢರಿಂ ರತ್ನ ಕಾಂಚನ ಚೀನಾಂಬರ ವಿಕ್ರಯ ಕ್ರಮಿಕರಿಂ ಚೆಲ್ವಾದುದೆತ್ತಂಪುರಂ. ಇಲ್ಲೇನೆ ನೋಡಿ, ಒಂದು ಸಣ್ಣ ಪದ್ಯದಲ್ಲಿ, ಶಾಸನ ಪದ್ಯದಲ್ಲೇನೆ ತುಳುನಾಡಿನ ವೈಶಿಷ್ಟ್ಯವನ್ನೆಲ್ಲ ಹೇಳಿಬಿಡ್ತಾನೆ. ತುಳುನಾಡಿನ ದೊಡ್ಡ ಆರ್ಥಿಕ ಹಿನ್ನೆಲೆ ಸಿಕ್ಕಿದೆ ಎಲ್ಲಿ ಅಂತ ಹೇಳಿದ್ರೆ, ರತ್ನ ಕಾಂಚನ ಚೀನಾಂಬರ ವಿಕ್ರಯ. ಚೀನಾ ದೇಶಕ್ಕೆ ಹೋಗಿ ಇಲ್ಲಿಯ ಶ್ರೇಷ್ಠಿಗಳು ವ್ಯಾಪಾರ ಮಾಡಿಕೊಂಡು ಬರ್ತಾ ಇದ್ರು. ಸಾಕಷ್ಟು ಉದಾಹರಣೆ ಸಿಗತ್ತೆ. ನೀವು ಮೂಡುಬಿದಿರೆಯಲ್ಲಿ ಹೋದ್ರೆ ಅಲ್ಲೆಲ್ಲ ಬಸದಿಗಳಿದ್ದಾವೆ. ಒಂದೊಂದು ಬಸ್ತಿ ಒಬ್ಬೊಬ್ಬನ ಹೆಸರಿನಲ್ಲಿದೆ. ಚೋಳಶೆಟ್ಟಿ ಬಸದಿ, ಇತ್ತೀಚೆಗೆ ಒಂದು ಕಾರ್ಯಕ್ರಮಕ್ಕೆ ನಾನು ಹೋಗಿದ್ದೆ. ಅವರ ಹತ್ರ ಕೇಳಿದೆ, ಚೋಳಶೆಟ್ಟಿ ಬಸದಿ ಅಂತ ಯಾಕೆ ಬಂತು ಅದು ಗೊತ್ತಿಲ್ಲ ಅಂತ ಹೇಳಿದ್ರು. ಅದಕ್ಕೆ ಸಂಬಂಧಪಟ್ಟವರೇ ಅಲ್ಲಿ ಕಾರ್ಯಕ್ರಮ ಮಾಡ್ತಾ ಇದ್ರು. ಆಗ ನಾನು ಹೇಳಿದೆ, ಚೋಳ ಅಂದ್ರೆ ತಮಿಳುನಾಡು, ಚೋಳ ದೇಶ ಅಂದ್ರೆ ತಮಿಳಿಗೆ ಹೇಳ್ತಾರೆ. ಇಲ್ಲಿ ಚೋಳ ದೇಶದ ಹೆಸರಿನಲ್ಲಿ ಚೋಳ ದೇಶದ ಶೆಟ್ಟಿಯ ಹೆಸರಿನಲ್ಲಿ ಬಸದಿ ಬಂತಲ್ಲ. ಹಾಗೇನೆ ಕೋಟಿ ಶೆಟ್ಟಿ ಬಸದಿ, ಬೇರೆ ಬೇರೆ ಧೇರಮ ಶೆಟ್ಟಿ ಬಸದಿ, ಎಲ್ಲ ವ್ಯಾಪಾರಸ್ಥರವರು.
ಇಲ್ಲಿ ಹೇಗೆ ಆ ಪದ ಬಂತು ಅಂತ ಹೇಳಿದ್ರೆ, ಬಹುಶಃ ತಮಿಳುನಾಡಿನಿಂದ ಬಂದಂತ ಓರ್ವ ಶೆಟ್ಟಿ ಇಲ್ಲಿ ನೆಲೆ ನಿಂತು ಇಲ್ಲಿಯವನೇ ಆಗಿ, ಆದರೆ ಚೋಳ ಅನ್ನುವ ಹೆಸರು ಅವನ ಹೆಸರಿನ ಜೊತೆಯಲ್ಲಿ ಅದು ಅಂಟಿಕೊಳ್ತು. ಚೋಳ ಶೆಟ್ಟಿ ಬಸದಿ ಅಂತ ಹೇಳ್ತಾರೆ. ಹೀಗೆ ಅನೇಕ ವಿವರಗಳು ನಮಗೆ ಸಿಗತ್ತೆ. ಜೈನ ಧರ್ಮ ವಾಸ್ತವಿಕವಾಗಿ ಅದು ಉತ್ತರ ಭಾರತದಲ್ಲಿ ಹುಟ್ಟಿದಂತಹ ಧರ್ಮ. ಅಲ್ಲಿ ಪಣಿ ಅಂದ್ರೆ ವ್ಯಾಪಾರಿಗಳು, ವ್ರಾತ್ಯ ಯೋಧರು. ಈ ಯೋಧರ ವೃತ್ತಿಯನ್ನ, ವ್ಯಾಪಾರಿ ವೃತ್ತಿಯನ್ನ ಮಾಡ್ತಾ ಇದ್ದವರು ದೊಡ್ಡ ಪ್ರಮಾಣದಲ್ಲಿ ಜೈನರೇ ಆಗಿದ್ರು. ಕ್ರಿಸ್ತಪೂರ್ವ 4ನೇ ಶತಮಾನದಲ್ಲಿ ಅವರು ಉತ್ತರ ಭಾರತದಿಂದ ದಕ್ಷಿಣ ಭಾರತಕ್ಕೆ ಬರ್ತಾರೆ. ಅಲ್ಲಿ ಕ್ರಿಸ್ತಪೂರ್ವ 4ನೇ ಶತಮಾನ ಭದ್ರಬಾಹು ಭಟ್ಟಾರಕರ ಜೊತೆಗೆ ಚಂದ್ರಗುಪ್ತ ಬರ್ತಾನೆ, ಶ್ರವಣಬೆಳಗೊಳದಲ್ಲಿ ನೆಲೆ ನಿಲ್ತಾನೆ. ಹಾಗೆ ಬಂದಂತ ಜೈನ ಧರ್ಮ 1-2ನೇ ಶತಮಾನದಲ್ಲಿನೇ ಇಲ್ಲಿಗೆ ಬಂದಿರಬೇಕು ಅಂತ ಹೇಳಿ ಗೋವಿಂದ ಪೈಗಳು ತರ್ಕ ಮಾಡಿದ್ದಾರೆ. ಆದರೆ ಅವರ ತರ್ಕಕ್ಕೆ ಹೆಚ್ಚು ಸಮರ್ಥನೆ ಸಿಗಲಿಲ್ಲ, ಮತ್ತೆ ಅವರು ಆಧಾರಗಳನ್ನು ಕೊಟ್ಟಿರಲಿಲ್ಲ. ನಾನು ಅವರ ವಾದವನ್ನ ಇಟ್ಟುಕೊಂಡು ಅದಕ್ಕೆ ಬೇಕಾದಷ್ಟು ಸಾಕ್ಷಿಗಳನ್ನು ಕೊಡುವುದಕ್ಕೆ ಹೊರಟೆ. ಅನೇಕ ಸಾಕ್ಷಿಗಳು ನನಗೆ ಸಿಕ್ತು. ಇಲ್ಲೇ ಒಂದು ಸ್ಪಷ್ಟೀಕರಣ ಕೊಡ್ತೇನೆ. ಜೈನರು ಅಹಿಂಸಾವಾದಿಗಳು. ಅಹಿಂಸಾ ಪರಮೋ ಧರ್ಮ. ನೀವು ರಾಜರಾಗಿ ಯುದ್ಧ ಮಾಡೋದು ಹೇಗೆ, ಶತ್ರುಗಳನ್ನ ಹೇಗೆ ಕೊಲ್ತೀರಿ, ನಿಮ್ಮ ಧರ್ಮಕ್ಕೆ ವಿರುದ್ಧ ಅಲ್ವಾ ಅಂತ ಕೇಳ್ಬೋದು. ಕೇಳೋದು ಸ್ವಾಭಾವಿಕವೇ. ಆದರೆ ಜೈನ ಧರ್ಮದ ತತ್ವಗಳನ್ನ ಸರಿಯಾಗಿ ಅರ್ಥ ಮಾಡಿಕೊಂಡ್ರೆ ಆ ಪ್ರಶ್ನೆ ಹುಟ್ಟೋದೇ ಇಲ್ಲ. ಜೈನ ಧರ್ಮ ಹೇಳೋದೇನು ಅಂತ ಹೇಳಿದ್ರೆ 4 ರೀತಿಯ ಹಿಂಸೆಗಳು ಆಗತ್ತೆ ಅಂತ. ಒಂದು ಆರಂಭಿ ಹಿಂಸೆ, ಉದ್ಯೋಗಿ ಹಿಂಸೆ 2ನೇದು. ಅದಕ್ಕೆ ಅವಕಾಶಗಳಿದ್ದಾವೆ. ಆದರೆ ಭಾವಹಿಂಸೆಗೆ ಅವಕಾಶ ಇಲ್ಲ. ಅಂದ್ರೆ ಒಬ್ಬನನ್ನ ಕೊಲ್ಲೇಬೇಕು ಅಂತ ದ್ವೇಷದಿಂದ ಕೊಲ್ಲೋದಿದೆಯಲ್ಲ, ಅದು ಸರಿಯಲ್ಲ. ಉದ್ಯೋಗ ಮಾಡುವಾಗ, ಕೃಷಿ ಮಾಡುವಾಗ ಹಿಂಸೆ ಆಗತ್ತೆ, ಅದು ತೊಂದರೆ ಇಲ್ಲ. ಆತ್ಮರಕ್ಷಣೆಗೆ, ರಾಜ್ಯ ರಕ್ಷಣೆಗೆ ಹೋರಾಟ ಮಾಡ್ತೇವೆ, ಅದು ಕೂಡ ತೊಂದರೆ ಇಲ್ಲ. ಧರ್ಮ ರಕ್ಷಣೆಗಾಗಿ ಹೋರಾಟ ಮಾಡಬಹುದು, ಅದು ತೊಂದರೆ ಆಗೋದಿಲ್ಲ. ಇದೆಲ್ಲ ವೃತ್ತಿ, ಬೇರೆ ಬೇರೆ ಕಾರಣದಿಂದ ಆಗುವಂತ ಹಿಂಸೆ. ಸ್ವಾಮಿ ರಕ್ಷಣೆಗಾಗಿ ಹೋರಾಡಬೇಕು, ಅದು ಓಕೆ, ಅದನ್ನು ಕೂಡ ಮಾನ್ಯ ಮಾಡುತ್ತೆ. ಹೀಗಾಗಿ ಕ್ಷತ್ರಿಯರಾಗಿರತಕ್ಕಂತ ಜೈನರು ಕತ್ತಿಯನ್ನು ಹಿಡಿದ್ರು, ಆಮೇಲೆ ವ್ಯಾಪಾರದ ತಕ್ಕಡಿಯನ್ನು ಹಿಡಿದುಕೊಂಡು ದಕ್ಷಿಣಕ್ಕೆ ಬಂದ್ರು. ಹೀಗೆ ಬಂದಂತ ಜೈನ ಧರ್ಮ ಹೇಗೆ ಇಲ್ಲಿ ವ್ಯಾಪಕವಾಗಿ ಪ್ರಚಾರಕ್ಕೆ ಬಂತು ಅನ್ನುವಂತ ವಿವರಗಳು ನಮಗೆ ಸಾಕಷ್ಟು ಸಿಗತ್ತೆ. 1-2-3 ದಾಖಲೆಗಳನ್ನು ಹೇಳಿ ನಾನು ಮುಂದಕ್ಕೆ ಹೋಗಿ ಬಿಡ್ತೇನೆ. ಇಲ್ಲಿ ಕ್ರಿಸ್ತಶಕ 73ರಲ್ಲಿ ಬನವಾಸಿ, ನಿಮಗೆ ಹೆಸರು ಗೊತ್ತಿದೆ, ಅಲ್ಲಿ ಪುಷ್ಪದಂತ ಆಚಾರ್ಯರು ಜೈನಾಗಮದ ರಚನೆಯನ್ನ ಮಾಡ್ತಾರೆ. ರಚನೆ ಮಾಡಿರೋದು ಪ್ರಾಕೃತ ಭಾಷೆಯಲ್ಲಿ, ಬನವಾಸಿಯಲ್ಲಿ. ಇದು ಜೈನ ಧರ್ಮದ ಪ್ರಥಮ ಗ್ರಂಥ. ಅದು ಗ್ರಂಥಸ್ಥವಾದದ್ದೇ ಬನವಾಸಿಯಲ್ಲಿ, ತುಳುನಾಡಿನ ಒಂದು ಭಾಗವಾಗಿತ್ತು ಆಗ. ಇಲ್ಲಿ ಬಹುಶಃ ಆಳುಪರ ಆಳ್ವಿಕೆ ನಡೀತಾ ಇತ್ತು ಅಂತ ಕಾಣುತ್ತೆ. ಆಳುಪರ ಕಾಲದಲ್ಲೇನೆ ಜೈನ ಧರ್ಮ ತನ್ನ ಅಸ್ತಿತ್ವವನ್ನು ಕಂಡುಕೊಳ್ತು. ಆಳುಪರ ನಂತರ ಇಲ್ಲಿ ಆಳಿದಂತ ಎಲ್ಲ ಮಹಾರಾಜರು, ಚಾಳುಕ್ಯರು ಇರ್ಬೋದು, ರಾಷ್ಟ್ರಕೂಟರು ಇರ್ಬೋದು, ಆಮೇಲೆ ಅನಂತರ ಬಂದಂತಹ ಹೊಯ್ಸಳರು, ವಿಜಯನಗರ ಕಾಲ, ಹೀಗೆ ಎಲ್ಲರೂ ಕೂಡ ಜೈನ ಧರ್ಮಕ್ಕೆ ರಾಜಾಶ್ರಯವನ್ನ ಕೊಟ್ಟರು. ಹೀಗೆ ರಾಜಾಶ್ರಯ ಕೊಟ್ಟಿದ್ರಿಂದ ಅದು ಸ್ಥಿರೀಕರಣಗೊಂಡಿತು. ಇತ್ತೀಚೆಗೆ ನಮಗೆ ಪರ್ಕಳದಲ್ಲಿ ಒಂದು ಬ್ರಾಹ್ಮಿ ಲಿಪಿಯ ಶಾಸನ ಸಿಕ್ತು, ನಿಮಗೆ ಗೊತ್ತಿರ್ಬೋದು. ಅದು ಬಹಳ ಸುದ್ದಿ ಮಾಡಿದಂತ ವಿಷಯ. ನಮ್ಮಂತವರಿಗಂತೂ ಅದು ಬಹಳ ವಿಶೇಷವಾದಂತ ವಿಚಾರ. ಅದರಲ್ಲಿ ಅದು ಹೇಗೆ ಆಕಸ್ಮಿಕವಾಗಿ ನಮಗೆ ಸಿಗುತ್ತು ಅಂತ ಹೇಳಿದ್ರೆ, 2015ರಲ್ಲಿ ಆ ಪೊರಕಳದಲ್ಲಿ ಕೆಲಸ ಮಾಡ್ತಾ ಇರುವಾಗ ಒಂದು ಮುರಾಕಲ್ಲಿನ ಮುಚ್ಚಳ, ಅದರ ಮೇಲೆ ಈ ಶಾಸನವನ್ನ ಬರೆದಿತ್ತು. 3 ಸಾಲಿನ ಶಾಸನ ಅದು. 1ನೇ ಸಾಲು, 2ನೇ ಸಾಲು ಯಾಪನೀಯ ಯಾಪನೀಯ ಯಾವನೀಯ ಅಂತ ಇದೆ.
ಆಮೇಲೆ ಮೂರನೇ ಸಾಲು ಆವನೀಯ ಅಂತ ಇದೆ. ಯಾಪನೀಯ ಅಂತ ಹೇಳಿದ್ರೆ ಜೈನ ಧರ್ಮದ ಒಂದು ಪಂಥ ಅದು. ನಿರ್ಗ್ರಂಥ, ಯಾಪನೀಯ, ಊರ್ಚಕ, ಶ್ವೇತಪಟ, ಈ 4 ಪಂಥಗಳು ಬನವಾಸಿಯ ಕಾಲದಲ್ಲಿ, ಬನವಾಸಿ ಅರಸರ ಕಾಲದಲ್ಲಿ, ಕದಂಬರ ಕಾಲದಲ್ಲಿ ಇಲ್ಲಿ ಇದ್ವು. ಕದಂಬರು ಈ 4 ವಿಭಾಗಕ್ಕೆ, ಪಂಥಗಳಿಗೆ ಅವರು ಸಾಕಷ್ಟು ದಾನವನ್ನ ಮಾಡಿದಂತ ಉದಾಹರಣೆಗಳು ನಮಗೆ ಸಿಗತ್ತೆ. ಹಾಗಾದ್ರೆ ಯಾಪನೀಯ ಅಂದ್ರೆ ಏನಪ್ಪ? ಯಾ ಆಪೆ ಅಂದ್ರೆ ಬದುಕಲು ಎಷ್ಟು ಬೇಕೋ ಅಷ್ಟು ಅಂತ ಅದರ ಅರ್ಥ. ಅದು ಪ್ರಾಕೃತ ಶಾಸನ, ಅದು ಬ್ರಾಹ್ಮಿ ಲಿಪಿಯಲ್ಲಿ ಇದೆ. ಬ್ರಾಹ್ಮಿ ಲಿಪಿ ಅಂದ್ರೆ ನಿಮಗೆ ಗೊತ್ತಾಗ್ಬೋದು, ಅದು ಹೆಚ್ಚು ಕಡಿಮೆ ಅಶೋಕನ ಕಾಲಕ್ಕೆ ಹೊರಟೋಗುತ್ತೆ. ಆದರೆ ಇದನ್ನ ಓದಿದಂತ ತಜ್ಞರು 4ನೇ ಶತಮಾನ ಅಂತ ಹೇಳ್ತಾರೆ, 5ನೇ ಶತಮಾನ ಅಂತಲೂ ಕೂಡ ಹೇಳ್ತಾರೆ. ಅದು ಚರ್ಚೆಯ ವಿಷಯ. ಯಾಕೆ ಅಂದ್ರೆ ನಾನು ಕೂಡ ಮುಚ್ಚಳದ ಶಾಸನ ನೋಡಿದ್ದೀನಿ, ಬ್ರಾಹ್ಮಿ ಲಿಪಿಯಲ್ಲಿ ಇದೆ. ಅದರಲ್ಲಿರುವಂತಹ ಮೊದಲನೇ ಅಕ್ಷರ ಅ ಆ. ಇದು ಅಶೋಕನ ಶಾಸನದಲ್ಲಿ ಇರುವಂತಹ ಅಕ್ಷರಕ್ಕೆ ಯಥಾವತ್ತಾಗಿ ಹೋಲಿಕೆ ಆಗತ್ತೆ. ಕ್ರಿಸ್ತ ಶಕಕ್ಕೆ ಬಂದ್ಮೇಲೆ ಆ ಬ್ರಾಹ್ಮಿ ಲಿಪಿ ತನ್ನ ಬೇರೆ ಬೇರೆ ರೀತಿಯ ರಚನೆಯನ್ನ ಮಾಡಿಕೊಳ್ಳುತ್ತೆ. ಈಗ ಕಾಕುತ್ಸವರ್ಮನ ಹಲ್ಮಿಡಿ ಶಾಸನ ಇದೆ. ಬ್ರಾಹ್ಮಿ ಲಿಪಿ ಪರಿವರ್ತನೆಯಾಗಿ ಕನ್ನಡ ಲಿಪಿಗೆ ಬಂದಿದ್ದನ್ನು ಅದರಲ್ಲಿ ನಾವು ಕಾಣ್ತೇವೆ. ಅದರಲ್ಲಿಯೂ ಕೂಡ ಒಂದು ನಮಗೆ ಮಾಹಿತಿ ಸಿಗತ್ತೆ. ಅದೇ ಹಲ್ಮಿಡಿ ಶಾಸನದಲ್ಲಿ ಪಶುಪತಿ ನಾಮಧೇಯಕ್ಕೆ ಆಸರಕ್ಕೆ ಎಲ್ಲ ಭಟರಿಯ ಪ್ರೇಮಾಲಯ ಸುತನ್ಗೆ ಬಾಳ್ಗಳಿಚಾಗಿ ಮುಳುವಳ್ಳಿಯು ಪಲ್ಮಿಡಿಯು ಕೊಟ್ಟಾರು. ನೋಡಿ, ಯಾರಿಗೆ ಕೊಟ್ಟಿದ್ದು ಅಂತ ಹೇಳಿದ್ರೆ ನನಗೆ ಇಲ್ಲಿ ಹೇಳಬೇಕಾದದ್ದು ಎಲ್ಲ ಭಟರಿಯ ಅಂತ MH ಕೃಷ್ಣ ಶಾಸನವನ್ನ ಕಂಡಿಡಿದು ಹೇಳಿದ್ರು. ಆಮೇಲೆ ಅದೇ ಮುಂದುವರೆದು ಬಂತು. ಆದ್ರೆ ನಮ್ಮ ದಕ್ಷಿಣ ಕನ್ನಡದ ಅನೇಕ ಸಂಶೋಧಕರು, ಇತಿಹಾಸಕಾರರು ಅದನ್ನ ಪ್ರಶ್ನೆ ಮಾಡಿದ್ರು. ಮೂಲ ಶಾಸನವನ್ನೇ ಓದಿಕೊಂಡು ಅದು ಎಲ್ಲ ಭಟರಿಯ ಅಲ್ಲ, ನಾಮಧೇಯನ ಆಸರಕ್ಕೆ ಕೆಲ್ಲ ಭಟರಿಯ ಪಾಠವನ್ನ ಸರಿಪಡಿಸಿದ್ರು. ಕೆಲ್ಲ ಭಟರಿಯ ಪ್ರೇಮಾಲಯ ಸುತನ್ಗೆ ಕೆಲ್ಲ ಭಟ. ಇದು ನಮಗೆ ದಕ್ಷಿಣ ಕನ್ನಡ ಜಿಲ್ಲೆಯವರಿಗೆ ಬಹಳ ಪ್ರಮುಖವಾದಂತ ವಿಷಯ. ಯಾಕೆ ಅಂದ್ರೆ ಇಲ್ಲಿ ಇರುವಂತ ಕೆಲ್ಲ ಇದೆಯಲ್ಲ, ಅದು ಮೂಲತಃ ಮೂಡಬಿದ್ರಿಯ ಹತ್ತಿರುವ ಕೆಲ್ಲ ಪುತ್ತಿಗೆ. ಕೆಲ್ಲ ಪುತ್ತಿಗೆಯವನು ಈ ವಿಜ ಅರಸ. ಅವನು ಕದಂಬರ ಕಾಕುತ್ಸವರ್ಮನಿಗೂ ಮತ್ತು ಪಲ್ಲವರಿಗೂ ಯುದ್ಧ ನಡೆದವಾಗ ಆ ಯುದ್ಧದಲ್ಲಿ ಭಾಗವಹಿಸಿ ಜಯವನ್ನ ಸಂಪಾದಿಸಿದ್ದ. ಅವನಿಗೆ ಬಾಳ್ಗಳಚಾಗಿ, ಬಾಳ್ಗಳಚು ಅಂದ್ರೆ ಖಡ್ಗವನ್ನ ತೊಳೆಯುವ ಒಂದು ಹಬ್ಬ ಮಾಡಿದ್ದಾರೆ. ಆ ಬಾಳ್ಗಳಚಾಗಿ ಏನ್ ಮಾಡಿದ್ರು ಅಂತ ಹೇಳಿದ್ರೆ ಮುಳೆವಳ್ಳಿಯಂ, ಒಂದು ಹಳ್ಳಿಯ ಹೆಸರು ಅದು. ಪಲ್ಮಿಡಿಯುಂ, ಪಲ್ಮಿಡಿ ಅಂದ್ರೆ ಹಾಸನದ ಹತ್ರ ಇದೆ, ಅದು ಬೇಲೂರ ಹತ್ರ ಇದೆ. ಆ 2 ಗ್ರಾಮವನ್ನ ದತ್ತಿಯಾಗಿ ಕೊಟ್ಟರು. ಇದು ಬಹಳ ಅದ್ಭುತವಾದಂತಹ ವಿಷಯ. ಹೀಗಾಗಿ ನಮಗೇನಾಯ್ತು ಅಂತ ಹೇಳಿದ್ರೆ, ಕೆಲ್ಲ ಪುತ್ತಿಗೆಯ ಹತ್ತಿರವೇ 450 ಸುಮಾರಿಗೆ, 425 ಸುಮಾರಿಗೆ ಒಂದು ಜೈನ ಕುಲ ಇತ್ತು ಅನ್ನೋದು ಸ್ಪಷ್ಟ ಆಗಿ ಹೋಯಿತು. ಮತ್ತೆ ಅದರ ಬಗ್ಗೆ ಸಂಶೋಧನೆ ನಡೆದವಾಗ ಅನೇಕ ಜನ ಅರಸರು ಅಲ್ಲಿ ಯುದ್ಧವನ್ನ ಮಾಡಿದ ಸಂದರ್ಭದಲ್ಲೋ ಅಥವಾ ಬೇರೆ ಬೇರೆ ಸಂದರ್ಭದಲ್ಲೋ ಮಡಿದಂತ ವೀರಗಲ್ಲುಗಳು ಸಿಕ್ಕಿದ್ವು 5-6. ಅದರಲ್ಲಿ ಅರಕೆಲ್ಲ, ಸೇವ್ಯಕ್ಕೆಲ್ಲ, ಸೇವ್ಯ ಅರಕೆಲ್ಲ, ಪುತ್ತಿಗೆಯ ಸೇವ್ಯಕ್ಕೆಲ್ಲ ಇತ್ಯಾದಿ ಹೆಸರುಗಳು ಬರುತ್ತೆ. ಹೀಗಾಗಿ ಕೆಲ್ಲ ಪುತ್ತಿಗೆಯಲ್ಲಿ ಒಂದು ಅರಮನೆ ಇತ್ತು. ಆಳುಕರ ಕಾಲದಲ್ಲಿ ಆ ಅರಮನೆಯಲ್ಲಿ ಒಬ್ಬ ಸಾಮಂತ ಕೆಲ್ಲರು ಆಡಳಿತವನ್ನ ನಡೆಸ್ತಾ ಇದ್ರು ಅನ್ನೋದು ನಮಗೆ ಗೊತ್ತಾಗುತ್ತೆ. ಇನ್ನು ಕದಂಬರ ಕಾಲಕ್ಕೆ ಬಂದ್ರೆ ಅನೇಕ ಉದಾಹರಣೆಗಳನ್ನ ನಾವು ಕೊಡುವುದು. ಆದಿ ಕದಂಬರ ಸುಮಾರು 40 ಶಾಸನ ಇದ್ದಾವೆ. ಈ 40 ಶಾಸನದಲ್ಲಿ ನಮಗೆ
ಸುಮಾರು 10 ರಿಂದ 14 ಶಾಸನಗಳು ನೇರವಾಗಿ ಜೈನಿಸಂಗೆ ಕನೆಕ್ಟ್ ಆದದ್ದನ್ನ ನಾವು ನೋಡ್ತೇವೆ. ಒಂದು 2 ಉದಾಹರಣೆ ನಾನು ಇಲ್ಲಿ ಕೊಡ್ಬೇಕು ನಿಮಗೆ. ಒಂದು ಹಲಸಿ ತಾಮ್ರ ಶಾಸನ ಇತ್ತೀಚೆಗೆ ಬಂತು. ಅದರಲ್ಲಿ ಒಂದು ಉಲ್ಲೇಖ ಬರುತ್ತೆ, ಕಾರಯಿತ್ವ ದಿನಾಲಯಂ ಶ್ರೀ ವಿಜಯ ಪಲಾಶಿಕಾನಾಂ ಯಾಪನೀಯ ನಿರ್ಗ್ರಂಥ ಊರ್ಚಕಾನಾಂ ವಿಜಯ ವೈಜಯಂತಿ ನಿವಾಸೇ ದತ್ತವಾನ್. ಕದಂಬ ರಸ ವಿಜಯ ವೈಜಯಂತಿಪುರದಲ್ಲಿ ಇರುವಾಗ ಈ 4 ಜೈನ ಧರ್ಮದ 4 ಒಳಪಂಗಡದವರಿಗೆ ದಾನವನ್ನ ಮಾಡಿದ ಅಂತ ಆ ಶಾಸನ ಹೇಳುತ್ತೆ. ಹಾಗೇನೆ ಮುಂದೆ ಅಲ್ಲಿ ಮೃಗೇಶ ವರ್ಮ, ರವಿವರ್ಮ, ಹರಿವರ್ಮ ಮುಂತಾದವರ ಉಲ್ಲೇಖ ಇರುವ ಶಾಸನಗಳು ಸಿಗುತ್ತೆ. ಅದರಲ್ಲಿ ಬಹಳ ಪ್ರಮುಖವಾದಂತಹ ಮೃಗೇಶ ವರ್ಮನ ಶಾಸನ, ಹರಿವರ್ಮನ ಶಾಸನಗಳಲ್ಲಿ ಒಂದು ಮಾತು ಹೆಂಗ್ ಬರುತ್ತೆ ಅಂತ ಹೇಳಿದ್ರೆ, ಅದು ಕೂಡ ಹಲಸಿಯ ಮತ್ತೊಂದು ಶಾಸನದಲ್ಲಿದೆ. ಕದಂಬರ ವಂಶವನ್ನ ಸ್ಥಾಪನೆ ಮಾಡಿದ್ಯಾರು? ಮಯೂರ ಶರ್ಮ, ಮಯೂರ ವರ್ಮ ಅಂತ ನೀವು ಹೇಳ್ತೀರಿ. ಆದರೆ ಈ ಶಾಸನ ಹೇಳೋದೇ ಬೇರೆ. ಮಯೂರ ವರ್ಮನ ಉಲ್ಲೇಖ ಬರೋದು ಬೇರೆ ಒಂದು ಶಾಸನದ ಸಂದರ್ಭದಲ್ಲಿ ಅದು ಬರುತ್ತೆ ಅಷ್ಟೇನೆ. ಅಲ್ಲಿ ಬರೋದು ಹೇಗೆ ಅಂತ ಹೇಳಿದ್ರೆ, ಶಿವನ ಬೆವರಿನ ಹನಿಯಿಂದ ಕದಂಬ ವೃಕ್ಷದ ಕೆಳಗಡೆಯಲ್ಲಿ ಒಬ್ಬ ವ್ಯಕ್ತಿ, 4 ಕೈಯ ಒಬ್ಬ ವ್ಯಕ್ತಿ ಹುಟ್ಟಿದ, ಅವನು ಮಯೂರ ಶರ್ಮ ಅಂತ ಹೇಳ್ತಾರೆ. ಅಲ್ಲಿ ಶಾಸನದಲ್ಲಿ ಇದೆ ಅದು ಹಾಗೇನೆ. ಆದರೆ ಈ ಹಲಸಿ ತಾಮ್ರ ಶಾಸನ ಹೇಳೋದು ಹೇಗೆ ಅಂತ ಹೇಳಿದ್ರೆ, ಆಚಾರ್ಯ ಬಂಧುಷೇಣ ಹೈ ನಿಮಿತ್ತ ಜ್ಞಾನ ಪಾರಗೈ ಸ್ಥಾಪಿತೋ ಭುವಿಯದ್ವಂಶ ಶ್ರೀಕೀರ್ತಿ ಕುಲವೃದ್ಧಯೇ. ಕದಂಬ ವಂಶದ ಸ್ಥಾಪನೆ ಮಾಡಿದವನೇ ಈ ಆಚಾರ್ಯ ಬಂಧುಷೇಣ. ಆಚಾರ್ಯ ಅದು ಜೈನ ಪರಂಪರೆಯಲ್ಲಿ ಬರುವ ಹೆಸರು. ನಿಮಿತ್ತ ಜ್ಞಾನ ಅದು ಕೂಡ ಜೈನ ಧರ್ಮಕ್ಕೆ ಸಂಬಂಧಪಟ್ಟಿದ್ದು ಮತ್ತು ಧವಳಾ ಗ್ರಂಥದಲ್ಲಿ ಅದಕ್ಕೆ ದೀರ್ಘ ವಿವೇಚನೆ ಸಿಗತ್ತೆ. ಹೀಗಾಗಿ ಆ ವಂಶವನ್ನ ಸ್ಥಾಪನೆ ಮಾಡಿದವನು ಬಂಧುಷೇಣ ಅನ್ನೋದು ನಮಗೆ ಈ ಶಾಸನದಿಂದ ಗೊತ್ತಾಗತ್ತೆ. ಆಮೇಲೆ ಅವನ ತಂದೆಯ ಹೆಸರು ಮತ್ತೆ ಅವನ ಪರಂಪರೆ ಇತ್ಯಾದಿ ಇತ್ಯಾದಿ ತುಂಬಾ ವಿವರಗಳು ಅದರಲ್ಲಿ ಇದ್ದಾವೆ. ಹೀಗೆ ವಿವರಗಳನ್ನ ನೋಡ್ತಾ ನೋಡ್ತಾ ನೀವು ಮುಂದಕ್ಕೆ ಹೋದ್ರೆ ಅಲ್ಲಿ ರವಿವರ್ಮನ ಶಾಸನ ಸುಮಾರು 480ರ ಶಾಸನದಲ್ಲಿ ಬರುತ್ತೆ. ಯಸ್ಮಿನ್ ಜಿನೇಂದ್ರ ಪೂಜಾ ಪ್ರವೃತ್ತತೆ ತತ್ರ ತತ್ರ ದೇಶ ಪರಿವೃದ್ಧಿ ನಗರಾಣಾಂ ನಿರ್ಭಯತ ತದ್ದೇಶ ಸ್ವಾಮಿನಾಂ ಚೋರ್ಜ್ವಾ ನಮೋ ನಮಃ. ಅದರ ಅರ್ಥ ಒಂದು ವಾಕ್ಯದಲ್ಲಿ ಹೇಳ್ಬಿಡ್ತೇನೆ. ಎಲ್ಲಿ ಜಿನೇಂದ್ರ ಪೂಜೆ ನಡೆಯುತ್ತದೋ ಆ ದೇಶವು ಅಭಿವೃದ್ಧಿಯಾಗುತ್ತದೆ, ನಗರಗಳು ನಿರ್ಭಯವಾಗುತ್ತವೆ, ಆ ದೇಶದ ರಾಜನು ಊರ್ಜಿತನಾಗುತ್ತಾನೆ. ಹೀಗೆ ಈ ಜೈನ ಧರ್ಮದ ಬಗ್ಗೆ ಅಲ್ಲಿ ವಿವರಗಳು ಬರೋದನ್ನ ನಾವು ನೋಡ್ತೇವೆ. ಹೀಗೆ ಆಗಮಿಸಿದಂತಹ ಜೈನ ಧರ್ಮ ಆಳುಪುರ ಕಾಲದಲ್ಲಿ, ಅನಂತರ ಎಲ್ಲ ಅರಸರ ಕಾಲದಲ್ಲಿ ಅದು ಇಲ್ಲಿ ಗಟ್ಟಿಯಾಗಿ ನೆಲೆ ಊರಿತು. ತುಂಬಾ ನಿಮಗೆ ಉದಾಹರಣೆಗಳನ್ನ ನಾನು ಕೊಡಬಹುದು. ಪ್ರಾಚೀನ ಆಲುಪುರ ಮತ್ತು ಪಟ್ಟ ಪೊಂಬುಚ್ಚಪುರದವರ ಸಂಬಂಧಗಳ ಬಗ್ಗೆ ನೀವು ಯೋಚನೆ ಮಾಡಿದ್ರೆ, ಉದಯಾವರದಲ್ಲಿ ಅನೇಕ ವೀರಗಲ್ಲುಗಳು ಪ್ರಕಟವಾಗಿವೆ. ತುಳುನಾಡಿನ ಪ್ರಾಚೀನ ವೀರಗಲ್ಲುಗಳವು. ಅದರಲ್ಲಿ ನೀವು ಬರುವ ಹೆಸರುಗಳನ್ನ ನೋಡಿದ್ರೆ, 1-2 ಹೆಸರನ್ನ ನಾನು ಹೇಳ್ತೀನಿ ಇಲ್ಲಿ. ನಾಗದತ್ತ, ಶ್ರೀಮಾರ, ವಿಜಯನಾಯಕ, ಪಾಯಪ್ಪ, ಶೂದ್ರಕ, ಸಿಂಗದತ್ತ, ಕುಮಾರ ಎರೆಗ, ಅಡಿಯಪ್ಪ ಶೆಟ್ಟಿ, ಆದಿಯಪ್ಪ ಶೆಟ್ಟಿ, ನರಕುಮಾರನ್, ನಾಗಕುಮಾರ, ಈ ಎಲ್ಲ ಹೆಸರುಗಳು ಜೈನ ಪರವಾದಂತಹ ಹೆಸರುಗಳು ಅನ್ನೋದನ್ನ ನಾನು ಒಂದು ಕಡೆ ದಾಖಲೆ ಮಾಡಿದೆ. ಅದರ ಜೊತೆಯಲ್ಲಿ ಹಟ್ಟಿಯಂಗಡಿಯ ಪ್ರಾಚೀನ ಒಂದು ಶಾಸನದಲ್ಲಿಯೂ ಕೂಡ ಅಯೋಧ್ಯೆಯಿಂದ ಬಂದಂತ ಒಬ್ಬ ಶೆಟ್ಟಿ ಹೊನ್ನಾವರದಲ್ಲಿ ನೆಲೆ ನಿಲ್ತಾನೆ. ಅವನ ಹೆಸರು ಚಿಕ್ಕ ಶೆಟ್ಟಿ ಅಂತ ಹೇಳಿ. ಆಮೇಲೆ ಶಿಶುಬಲಿಯ ಒಂದು ಶಾಸನದಲ್ಲಿ ಬೇರೆ ಒಂದು ಉಲ್ಲೇಖ ಬರುತ್ತೆ. ಅಲ್ಲಿ ಇದ್ದಂತ ಆ ಚಿಕ್ಕ ಶೆಟ್ಟಿಯೇ ಆಮೇಲೆ ಇಲ್ಲಿಗೆ ಬಂದ, ಪುಲಿಗೆರೆಗೆ ಬಂದ. ಪುಲಿಗೆರೆಗೆ ಬಂದು ಪುಲಿಗೆರೆಯಿಂದ ಪುನಃ ಅವನು ಬಂದಿದ್ದು ಎಲ್ಲಿಗೆ ಅಂತ ಹೇಳಿದ್ರೆ ನಮ್ಮ ಹಟ್ಟಿಯಂಗಡಿಗೆ ಬರ್ತಾನೆ. ಹಟ್ಟಿಯಂಗಡಿಯಲ್ಲಿ ಬಂದು ಆತ ವ್ಯಾಪಾರ ಮಾಡ್ತಾನೆ. ಅಲ್ಲಿ ಅವನಿಗೆ
ದಾನ ದತ್ತಿಯನ್ನೆಲ್ಲ ಕೊಡ್ತಾರೆ. ಈ ವಿಚಾರಗಳೆಲ್ಲ ಇದೆ. ಅಷ್ಟೇ ಯಾಕೆ, ಶಿಗ್ಗಾವಿನ ಶಾಸನ 707 ವಿಜಯಾದಿತ್ಯನ ತಂಗಿ ರಾಜ ಅವನ ತಂಗಿ ಕುಂಕುಮಾದೇವಿ. ಆ ಕುಂಕುಮಾದೇವಿ ಏನ್ ಮಾಡ್ತಾಳೆ ಅಂತ ಹೇಳಿದ್ರೆ, ಅವಳು ಹುಲಿಗೆರೆಯಲ್ಲಿ ಒಂದು ಬಸದಿಯನ್ನ ಕಟ್ಟಿಸ್ತಾರೆ. ಅಂದ್ರೆ ಆವಾಗಲೇ ಚಾಳುಕ್ಯರಿಗೂ ಮತ್ತು ಆಳುಪರಿಗೂ ವೈವಾಹಿಕ ಸಂಬಂಧ ನಡೀತಾ ಇತ್ತು. ಚಾಳುಕ್ಯ ರಾಜಾವಿವೃದ್ಧ ಹೇತುಭೂತಃ ಅಂತ ಹೇಳಿ ಆತನನ್ನ ಆ ಶಾಸನ ಕರೆಯುತ್ತೆ. ಹೀಗೆ ನೀವು ಶಾಸನ ಲೋಕಕ್ಕೆ ಹೋದ್ರೆ ಅನೇಕ ಅನೇಕ ವಿಚಾರಗಳನ್ನ ನೋಡೋದಕ್ಕೆ ನಮಗೆ ಸಾಧ್ಯ ಇದೆ. ಇನ್ನು ಧಾರ್ಮಿಕವಾಗಿ ನಾವು ತೆಗೆದುಕೊಂಡ್ರೆ, ನಾನು ಆಗಲೇ ಹೇಳಿದಾಗಲೇ ಇಲ್ಲಿ ಚತುಸಂಘ ವ್ಯವಸ್ಥೆ ಇತ್ತು, ಜಾತಿ ಭೇದ ಇರಲಿಲ್ಲ, ವೃತ್ತಿವಾಚಕವಾಗಿ ಇತ್ತು. ಎಲ್ಲರೂ ಕೂಡ ಸಮಾನರು ಅನ್ನುವಂತಹ ಒಂದು ತತ್ವ ಪ್ರಣಾಳಿಕೆ ರಾಜನಿಂದ ಅಂಗೀಕಾರವಾಗಿತ್ತು. ಮತ್ತು ಜೈನ ಧರ್ಮದ ಸಿದ್ಧಾಂತ ಅನೇಕಾಂತವಾದ, ಎಲ್ಲರ ವಾದವನ್ನು ಗೌರವಿಸುವ ಮತ್ತು ಎಲ್ಲರನ್ನೂ ಕೂಡ ಸಮಾನವಾಗಿ ನೋಡಿಕೊಳ್ಳುವಂತ ಪ್ರವೃತ್ತಿ ಆ ಧರ್ಮದಲ್ಲಿ ಇದ್ದದ್ರಿಂದ ಭೂತಾರಾಧನೆಯನ್ನು ನಂಬಿಕೊಂಡ್ರು, ಜನಾರ್ದನನನ್ನು ನಂಬಿಕೊಂಡ್ರು. ನಿಮಗೆಲ್ಲ ಗೊತ್ತಿದೆ, ಇಲ್ಲಿಯ ಸಾಮಂತರಸರು ಜನಾರ್ದನನ ಭಕ್ತರು, ತೀರ್ಥಂಕರರ ಭಕ್ತರು ಭೂತಗಳನ್ನ ನಂಬುತ್ತಾರೆ. ಅವರ ಬೀಡಿನ ಅಥವಾ ಗುತ್ತಿನ ಅಥವಾ ಅರಮನೆಯ ಮೊಗಸಾಲೆಯಲ್ಲೇನೆ ಈ ಭೂತಗಳ ದೊಡ್ಡ ಪ್ರಮಾಣದ ಭಂಡಾರ ಇರುತ್ತೆ. ಅಲ್ಲಿ ಕೋಲ ನೇಮ ಎಲ್ಲವೂ ನಡೆಯುತ್ತೆ, ಅವರ ನೇತೃತ್ವದಲ್ಲಿ ನಡೆಯುತ್ತೆ, ಇತ್ಯಾದಿ ಇತ್ಯಾದಿ ಅನೇಕ ವಿಷಯಗಳು ಇದ್ದಾವೆ. ಹಾಗಂತ ನೀವೊಂದು ಪ್ರಶ್ನೆ ಮಾಡಬಹುದು, ನನಗೆ ಭೂತಾರಾಧನೆಯಲ್ಲಿ ಹಿಂಸೆ ನಡೆಯುತ್ತಲ್ಲ, ಅದನ್ನ ಯಾಕೆ ನಿಲ್ಲಿಸ್ಲಿಲ್ಲ? ಯಾಕೆ ಅಂದರೆ ಜೈನರ ಅನೇಕಾಂತ ದೃಷ್ಟಿ. ಅದನ್ನ ಒಂದು ರಾಜದಂಡದ ಒಂದು ಹಿನ್ನೆಲೆಯಿಂದ ಅದನ್ನ ಬದಲಾವಣೆ ಮಾಡ್ಲಿಕ್ಕೆ ಹೋಗಿಲ್ಲ. ನೀವು ನೋಡಿ, ನೀವು ಭೂತಾರಾಧನೆಯಲ್ಲಿ ಎಲ್ಲ ವರ್ಗದವರಿಗೂ ಕೂಡ ಅವಕಾಶವನ್ನು ಮಾಡಿಕೊಟ್ಟಿದ್ದಾರೆ. ಅವರ ನೇತೃತ್ವದಲ್ಲಿ ನಡೆದರೂ ಕೂಡ ವೈದಿಕರು ಭಾಗವಹಿಸ್ತಾರೆ. ಆಮೇಲೆ ಊರಿನಲ್ಲಿ ಇರತಕ್ಕಂಥ ಎಲ್ಲ ಜಾತಿ ಪಂಥ ಕೆಳವರ್ಗ ಮಧ್ಯಮ ವರ್ಗ ಎಲ್ಲರೂ ಕೂಡ ಅದರಲ್ಲಿ ಭಾಗವಹಿಸ್ತಾರೆ. ಭೂತವನ್ನ ಕಟ್ಟೋದೇ ನಿಮ್ಗೆ ಯಾರು ಅಂತ ಗೊತ್ತಿದೆ. ಆವಾಗ ಎಲ್ಲರೂ ಕೂಡ ಅವನ ಎದುರಿಗೆ ಕೈ ಕೊಟ್ಟುಕೊಂಡು ನಿಲ್ತೇವಲ್ಲ, ತಲೆ ಬಾಗ್ತೇವಲ್ಲ, ಅವನ ಪ್ರಸಾದ ಹಾಕ್ತಾನಲ್ಲ, ಎಷ್ಟು ಗೌರವದಿಂದ ನೋಡ್ತೇವೆ ನಾವು. ಇದು ತುಳುನಾಡಿನ ಸಂಸ್ಕೃತಿಯ ವೈಶಿಷ್ಟ್ಯ, ನೆನ್ಪಿಟ್ಕೊಳ್ಳಿ. ಇದನ್ನು ನಾವು ಏನೋ ಅಂತ ಬೇರೆ ರೀತಿಯ ಅರ್ಥ ಮಾಡೋದಕ್ಕೆ ಅಥವಾ ಬೇರೆ ಬೇರೆ ರೀತಿಯಲ್ಲಿ ವ್ಯಾಖ್ಯಾನ ಮಾಡೋದಕ್ಕೆ ಹೋಗ್ಬಾರ್ದು. ಈ ಸಂಪ್ರದಾಯ ಇದೆಯಲ್ಲ, ಇದು ಉಳಿಸ್ಕೋಬೇಕು. ನನ್ನ ಇತ್ತೀಚಿನ ಗಮನ ಏನು ಅಂದ್ರೆ, ಅನೇಕ ಭೂತಾಲಯಗಳು ಇವಾಗ ಬೇರೆ ಬೇರೆ ರೀತಿಯಲ್ಲಿ ಭೂತಾಲಯಗಳೇ ಕನ್ವರ್ಷನ್ ಆಗ್ತಾ ಇದ್ದಾವೆ. ಇದನ್ನ ತಡೆಗಟ್ಟಬೇಕು. ನಾನೇ ನೋಡ್ತಾ ಇದ್ದೇನೆ, ಇಲ್ಲಿ ವನದೇವತೆ ಅಂತ ಒಂದು ಸ್ಥಾನ ಇತ್ತು, ನಾನು ಹೋಗಿದ್ದೇನೆ. ಅದು ತುಂಬಾ ಕೆಳವರ್ಗದ ಜನರು ಪೂಜೆ ಮಾಡುವಂತಹ ಒಂದು ಗುಡಿಗಳಾಗಿತ್ತು. 5-6 ದೊಡ್ಡ ದೊಡ್ಡ ವಿಗ್ರಹಗಳಿದ್ವು. ಈಗ ಅದನ್ನೆಲ್ಲ ತೆಗೆದಿದ್ದಾರೆ, ದುರ್ಗಾ ಪರಮೇಶ್ವರಿ ಮಾಡಿಬಿಟ್ಟು ವನದೇವತೆ ಹೋಗಿ ದುರ್ಗೆ ಆಗಿ ಹೋಯ್ತು. ಹೀಗೆ ಆದಂತ ಎಷ್ಟು ಉದಾಹರಣೆಗಳು ನಿಮಗೆ ಬೇಕು. ಮಾಡಬಾರದು ಅಂತ ನಾನು ಹೇಳಲ್ಲ, ದುರ್ಗಿ ಮಾಡೋದಾದ್ರೆ ಮಾಡಿ, ಬೇರೆ ಪ್ರತ್ಯೇಕವಾಗಿ ಮಾಡಿ. ನೀವು ಇಲ್ಲಿ ಈ ಸ್ಥಳವನ್ನೇ ದುರ್ಗಾ ದೇವತೆ ಅಂತ ಪರಿವರ್ತನೆ ಮಾಡಿ ಆ ಭೂತಗಳಿಗೆ, ಅಲ್ಲಿರುವಂತ ಬೇರೆ ಬೇರೆ ದೈವಗಳಿಗೆ ಸ್ಥಾನ ಕೊಡದೆ ಹೋದ್ರೆ, ಅದನ್ನ ಪೂಜೆ ಮಾಡುವಂತ ಹಕ್ಕನ್ನು ನೀವು ಕೊಡದೆ ಹೋದ್ರೆ ಏನ್ ಲಾಭ ಇದೆ ಅಲ್ವಾ? ಇದು ಸರಿಯಲ್ಲ. ಸಂಸ್ಕೃತಿಯ, ಯಾಕೆಂದ್ರೆ ನಿಮ್ಮ ಸಬ್ಜೆಕ್ಟೇ ಅದು, ಸಾಂಸ್ಕೃತಿಕ ಅನನ್ಯತೆಯ ಬಗ್ಗೆ ನೀವು ಮಾತಾಡ್ತಾ ಇದ್ದೀರಾ. ಸಾಂಸ್ಕೃತಿಕ ಅನನ್ಯತೆಯನ್ನ ಮಾತಾಡಬೇಕಿದ್ರೆ ಇಲ್ಲಿಯ ಸಂಪ್ರದಾಯ ಹೇಗಿದೆಯೋ ಅದನ್ನ ಯಥಾವತ್ತಾಗಿ ಪಾಲಿಸಬೇಕು ಅಂತ ಹೇಳೋನು ನಾನು, ನನ್ನ ಮನೋಧರ್ಮ. ಅದು ನೀವು ಒಪ್ತಿರೋ ಎಲ್ಲೋ ನನಗೆ ಗೊತ್ತಿಲ್ಲ. ಅದು ಇದನ್ನು ಉಳಿಸ್ಕೋಬೇಕು. ಇವಾಗ ಯಾವುದನ್ನು ಕೂಡ ನೀವು ಯಾವುದೇ ಒಂದು ಒತ್ತಡಕ್ಕೆ ಒಳಗಾಗಿ ಅದನ್ನ ಪರಿವರ್ತನೆ ಮಾಡಬಾರದು. ಮೂಲ ಸಂಸ್ಕೃತಿಯ ರೂಪವನ್ನು ಉಳಿಸ್ಕೊಳ್ಳಿ, ಮೂಲ ಇಲ್ಲಿಯ ಆಟವನ್ನ ಉಳಿಸ್ಕೊಳ್ಳಿ, ಮೂಲ ಆರಾಧನೆಯ ಕ್ರಮಗಳನ್ನು ಉಳಿಸ್ಕೊಳ್ಳಿ. ಅದರಲ್ಲೇ ನಿಮ್ಮ ಸತ್ವ, ಅದರಲ್ಲೇ ಇರುವುದು ನಿಮ್ಮ ತುಳು ಸಂಸ್ಕೃತಿಯ ಶಕ್ತಿ. ಅದನ್ನ ಬಿಟ್ರೆ ಅದನ್ನ ನೀವು ಎಲ್ಲ ಕಳ್ಕೊಳ್ತೀರಿ. ಇದನ್ನ ಜೈನ ಧರ್ಮ ಮಾಡಬಹುದಿತ್ತು, ಆದ್ರೆ ಮಾಡ್ಲಿಲ್ಲ. ಅದಕ್ಕೇನೆ ನಾನು ಹೇಳೋದು, ಜೈನ ಧರ್ಮದ ವೈಶಿಷ್ಟ್ಯವೇ ಸಮನ್ವಯವನ್ನ ಕಾಪಾಡಿಕೊಳ್ಳೋದು. ನೋಡಿ, ವಿಜಯನಗರ ಕಾಲದವರೆಗೆ ಎಷ್ಟು ಸಂಖ್ಯೆಯಲ್ಲಿ ಜೈನರಿದ್ರು, ನಿಮಗೆ ಅಂಕಿಅಂಶಗಳನ್ನೆಲ್ಲ ನಾನು ಕೊಡಬಹುದು. ಆದ್ರೆ ಈಗ ಎಷ್ಟಿದ್ದಾರೆ? ಈಗ
ಕೇವಲ ತುಳುನಾಡಿನ ಒಟ್ಟು ಜನಸಂಖ್ಯೆಯಿಂದ 0.5% ಇಲ್ಲ ರೀ, 0.5% ಚೇಂಜರಿಲ್ಲ. ಅವರ ಬಸ್ತಿಗಳ ಸಂಖ್ಯೆ ಎಷ್ಟಿದೆ? 182 ಬಸದಿಗಳನ್ನು ನಾನು ಎಣಿಸಿದ್ದೇನೆ. 180 ಬಸದಿಗಳು ತುಳುನಾಡಿನಲ್ಲಿದೆ. ಎಷ್ಟೋ ಬಸದಿಗಳು ಪರಿವರ್ತನೆಯಾಗಿದ್ದಾವೆ, ಬೇರೆ ಬೇರೆ ದೇವಾಲಯವಾಗಿ ಮಾರ್ಪಟ್ಟಿದೆ. ಬೇರೆ ಬೇರೆ ಕಾರಣಗಳಿಂದ ಇರಬಹುದು, ಇಲ್ಲ ಅಂತಲ್ಲ. ಹಾಗೇನೆ ನಿಮ್ಮ ಮೂಲ ಸಂಸ್ಕೃತಿಯ ಮೂಲವಾಗಿರುವಂತಹ ಈ ಭೂತಾರಾಧನೆಯ ಅನನ್ಯತೆಯನ್ನ ನಾವು ಕಾಪಾಡಿಕೊಳ್ಬೇಕು, ಅದನ್ನು ಉಳಿಸ್ಬೇಕು, ಬೆಳೆಸ್ಬೇಕು ಅನ್ನೋ ಮಾತನ್ನ ಈ ಸಂದರ್ಭದಲ್ಲಿ ನಾನು ಹೇಳ್ತಾ ಇದ್ದೇನೆ. ನನ್ನ ಹತ್ರ ಇನ್ನೂ ಸಾಕಷ್ಟು ಮಾಹಿತಿಗಳಿದ್ದಾವೆ. ಬಹುಶಃ ನನ್ನ ಸಮಯ ಆಗ್ತಾ ಬಂದಿದೆ. ನಾನು ಒಂದು ಅರ್ಧ ಗಂಟೆ ಮಾತಾಡ್ತೇನೆ ಅಂತ ಹೇಳಿದ್ರೆ ಇನ್ನೂ ಜಾಸ್ತಿನೇ ಆಗಿ ಹೋಯ್ತು. ಮತ್ತೆ ಸಂದರ್ಭ ಸಿಕ್ಕಾಗ ಇದೇ ವಿಷಯವನ್ನ ನಾನು ಮುಂದುವರಿಸಬಹುದು. ಇಲ್ಲೇ ಇದರ ನನಗೆ ಕೊಟ್ಟಂತ ಅವಕಾಶ ಅಂದ್ರೆ ಇದರ ಬಗ್ಗೆ ಒಂದು ಲೇಖನ ಕೊಡಿ ಅಂತ ಆ ಲೇಖನವನ್ನು ನಾನು ಕೊಟ್ಟವಾಗ ನನ್ನ ಅನೇಕ ವಿಚಾರಗಳನ್ನು ಸಂಕ್ಷಿಪ್ತವಾಗಿ ಅದರಲ್ಲಿ ಪ್ರಸ್ತಾಪ ಮಾಡ್ತೇನೆ. ಯಾಕೆಂದ್ರೆ ಸಮಯವನ್ನು ಗೌರವಿಸಬೇಕಾದದ್ದು ನನ್ನ ಕರ್ತವ್ಯ. ನಾನೂ ಒಬ್ಬ ಕಾಲೇಜಿನ ಪ್ರಾಧ್ಯಾಪಕನಾಗಿ ಸಮಯವನ್ನ ಪಾಲನೆ ಮಾಡ್ಕೊಂಡು ಬಂದವನು. ನನಗೆ ಆಕ್ಚುಲಿ ಮಾಧವರು ಹೇಳಿದ್ದು 30ರಿಂದ 40 ನಿಮಿಷ ಮಾತಾಡಿ ಅಂತ. ಅಷ್ಟು ನಿಮಿಷ ಈಗ ಆಯ್ತು. ಅದಕ್ಕೋಸ್ಕರವಾಗಿ ನಾನು ನನ್ನ ಮಾತನ್ನ ಅನಿವಾರ್ಯವಾಗಿ ಬ್ರೇಕ್ ಹಾಕ್ತಾ ಇದ್ದೇನೆ, ನಿಲ್ಲಿಸ್ತಾ ಇದ್ದೇನೆ. ಅಂತೂ ತುಳುನಾಡಿನ ಸಾಂಸ್ಕೃತಿಕ ಅನನ್ಯತೆ ಅದು ಇವತ್ತು ಕೂಡ ಇಲ್ಲಿ ಶಾಶ್ವತವಾಗಿದೆ. ಬೀಡು ಗುತ್ತು ಅದರ ಆಚರಣೆಯ ಮೂಲಕ ಮತ್ತು ಅಲ್ಲಿ ನಡ್ಕೊಳ್ಳುವಂತ ಜನ ಇದ್ದಾರಲ್ಲ, ಆ ಜೈನ ರಾಜರಿಗೆ ಪಟ್ಟ ಕೊಟ್ಟವ್ರು ಯಾರ್ರಿ? ಎಲ್ಲ ತುಳುವರು. 4 ಮುಖ್ಯ ಜಾತಿಯವರು ಸೇರಿ ಅಲ್ಲಿ ಅವರಿಗೆ ಪಟ್ಟ ಕಟ್ತಾರೆ. ಉಂಗುರವನ್ನ ಕೊಡೋನು, ಖಡ್ಗವನ್ನ ಕೊಡ್ತಕ್ಕಂಥವನು, ಹೆಸರನ್ನ ಘೋಷಣೆ ಮಾಡ್ತಕ್ಕಂಥವನು. ತುಂಬಾ ತುಂಬಾ ಸ್ವಾರಸ್ಯವಾದಂತ ವಿಷಯ. ಇದನ್ನ ಯಾರು ಪ್ರಸ್ತಾಪನೆ ಯಾಕೆ ಮಾಡಲ್ಲ? ನಾನು ಇದನ್ನ ಒಂದು ಕಡೆ ಪ್ರಸ್ತಾಪ ಮಾಡಿದಾಗ ಅಲ್ಲಿ ಉತ್ತರ ಕನ್ನಡ ಜಿಲ್ಲೆಯಲ್ಲಿ ಇದು ನಮ್ಗೆ ಗೊತ್ತೇ ಇಲ್ಲ ಸರ್ ಅಂತ ಹೇಳ್ತಾರೆ. ಇಲ್ಲ, ಈಗಲೂ ಕೂಡ ನಡೀತಾ ಇದೆ ರೀ. ಯಾಕೆಂದ್ರೆ ಒಬ್ಬ ರಾಜ ಸತ್ರೆ ಸೂತಕ ಯಾರಿಗೆ? ರಾಜನ ಪರಿವಾರಕ್ಕಲ್ಲ, ಅದು ಗೊತ್ತಾ? ಸೂತಕ ಇರೋದು ಆ ಗುತ್ತಿನ 4 ಮನೆತನದವರಿಗೆ. ಅವರು ಸೂತಕವಾಗಿ ಕೂತುಕೊಂಡು ಆ ನಂತರ ಶುದ್ಧಿ ಆಗಬೇಕು. ದೇವಾಲಯದಲ್ಲಿಯೋ ಬಸದಿಯಲ್ಲಿಯೋ ಅವರ ಬಗ್ಗೆ ಮುಂದೆ ಪೂಜೆಗಳೆಲ್ಲ ನಡಿಬೇಕು. ಇಂತಹ ಒಂದು ವಿಶಿಷ್ಟವಾದಂತಹ ಧರ್ಮ ತುಳು ಜೈನ ಧರ್ಮ. ಅದು ತುಳುನಾಡಿನ ಧರ್ಮಗಳ ಜೊತೆಗೆ ಎಲ್ಲ ಪಂಥಗಳ ಜೊತೆಗೆ ಅನನ್ಯವಾಗಿ ಬೆರೆತಿದೆ, ಅನನ್ಯವಾಗಿ ನಡ್ಕೊಂಡಿದೆ ಅಂತ ಹೇಳ್ತಾ ನಾನು ನನ್ನ ಮಾತನ್ನ ಇಲ್ಲಿಗೆ ಮುಗಿಸ್ತೇನೆ. ಎಲ್ಲರಿಗೂ ಕೂಡ ಇನ್ನೊಮ್ಮೆ ವಂದನೆ ಹೇಳಿ ನನ್ನ ಮಾತಿಗೆ ಪೂರ್ಣ ವಿರಾಮ ಕೊಡ್ತೇನೆ. ಎಲ್ಲರಿಗೂ ನಮಸ್ಕಾರ. ಬಂಧುಲೆ, ಇತಿನೆಟ ತುಳುನಾಡದ ಸಾಂಸ್ಕೃತಿಕ ಅಧ್ಯಯನ ಪನ್ಪಿ ವಿಷಯಡು ಸಮರ್ಥವಾದ ಸಮಗ್ರವಾದ ಪೊರ್ತುದ ಇತಿಮಿತಿಟು ಪೊರ್ಲುಡು ಇಂಕ್ಲೆಗ್ ಗೇನದ ಪೊಲಿಪೊಲ್ಸು ಏರಾದು ಕೊರ್ನ ಡಾಕ್ಟರ್ SD ಶೆಟ್ಟಿ ಸರ್ ಇರೆಗ್ ಈ ಕೂಟದ ಸರ್ವೇರೆ ಪರವಾದ ಮಲ್ಲಪುಗೆ 10 ಬಿರೆಲು ಒಪ್ಪ ಮಲ್ತೊಂದು ವಂದನೆ ಮಲ್ತೊಂದುಲ್ಲೆ. ನನ್ನ ದುಂಬಗ ಈ ಲೇಸದ ಮಲ್ಲ ಬಿನ್ನೆರಾದುಪ್ಪನ ಡಾಕ್ಟರ್ ವೀಣಾ ಎನ್ ಸುಳ್ಯ ಪಾತಿರುವೆರು. ಡಾಕ್ಟರ್ ವೀಣಾ ಎನ್ ಸುಳ್ಯ ಮೆರಿನ ಗುರ್ತಾರ್ಥದ ಪನ್ಪುನಂದಾಂಡ ಮಾತೆರೆಗ್ಲ ತೆರಿಲಕುನೆ ಮೇರು ಪ್ರಸೂತಿ ಬೊಕ್ಕ ಶ್ರೀರೋಗ ತಜ್ಞರಾದುಪ್ಪುನ ಒಟ್ಟುಗೆ ಸಮಾಜಪರ ಕಾಳಜಿ ಇತ್ತಿನಾರು. ಸಾಹಿತಿ ಕವಯಿತ್ರಿಲ ಆದುಪ್ಪುನ ಡಾಕ್ಟರ್ ವೀಣಾ ಎನ್ ಸುಳ್ಯ ಮೆರಿನ ಎಡ್ಡೆಟ್ಟೆ ವಿಚಾರದ ಪಾತಿರಲು ಆರೇ ಬರೆಯಿನ ಕವಿತೆಲು ಗಜಲ್ ವಾಚನಲು ನಮಕು ತೂಯರೆ ಕೇನರೆ ತಿಕ್ಕೊಂಡು ಸಾಮಾಜಿಕ ಜಾಲತಾಣನು ಸಾಮಾಜಿಕ ಸಾಂಸ್ಕೃತಿಕ ವೈಚಾರಿಕ ವೈಜ್ಞಾನಿಕ ಬುಲಚಿಲಗಾದ ಎಂಚ ಗಲಸಲಿ ಪನ್ಪುನೇನು ಜನಮಂದಿಗೆ ತೆರಿಪಾದು ಕೊರ್ದುಪ್ಪುನಾರು. ಡಾಕ್ಟರ್ ವೀಣಾ ಎನ್ ಸುಳ್ಯ ಎಂಕ್ ವೈಯಕ್ತಿಕವಾದಲ ಆತ್ಮೀಯರಾದುಪ್ಪುನ ಡಾಕ್ಟರ್ ವೀಣಾ ಎನ್ ಸುಳ್ಯ ಪ್ರಸೂತಿ ತಜ್ಞರಾದುಪ್ಪುನ ದಾತ್ರ ಅಪ್ಪೆ ಬಾಲದ ಕರ್ಲು ಸಂಬಂಧಗು ತೀರ್ಲು ದಿಂಜಾವುನ ವೃತ್ತಿಗೆ ಒವ್ವೇ ಕುಂದಲು ಓರೆ ಹೊರ್ದ ಬರಂದಿಲಕ್ಕ ಬರವು ಸರವುದ ಪ್ರವರ್ತನೆಗಳ ಹೊರಿತೊಂದು ಬರಂದುಪ್ಪುನ ವೀಣಕ್ಕ ಅವ್ವೇತೋ ಸಮಾಜಮುಖಿ ಕಜ್ಜಲಡು ಕೈಜೋಡ ಐನಾರ್ ಇನಿತ ಗೇನದ ಪರಿಪುದ ಎಗ್ಗೆಡು ಮಲ್ಲ ಬಿನ್ನೆರು ಮನೆಟುಪ್ಪುನ ಡಾಕ್ಟರ್ ವೀಣಾ ಎನ್ ಸುಳ್ಯ ತನ್ಕುಲೆ ಪಾತಿರದ ಪನ್ನೀರ ತಲುಪು ಕೊರಡೊಂದು ಭಿನ್ನೋಯ್ತನ್ವೆ. ಮೇಡಮ್, ವೀಣಾ ಮೇಡಮ್ ನಮಸ್ಕಾರ. ಮಾತೆರೆಗ್ಲ ಪ್ರೀತಿದ ನಮಸ್ಕಾರ ಪಂಡ್ಪೆ. ಮಾಲತಿ ಅಕ್ಕ ಪಂಡ್ಲೆಕ್ಕ ತುಳು ಸುಮಾರು ಬಗೆ ಇಪ್ಪನಾಗ ನಿಕ್ಲೆ ತುಳುವೆ ನಿಕ್ಲು ಪಾತಿರ್ಲೆ ಅಂತ ಕೇಂಡ ಒಂಜಿ
ನೆಲೆಟ್ಟು ಏನು ಪಳಂತುಳು ಅಂತ ಬಂದ್ಬಿಡು ಬ್ರಾಹ್ಮಣರ ತುಳುಟೆ ಮಾಂತೆರೆಡ್ಲ ಪಾತೆರ್ರಿಗೂ ಇಷ್ಟಪಡೋಂತುಳ್ಳೆ ಏತೋ ವಿಷಯಗಳನ್ನ ಸರ್ ಪಣೊಂದು ಬತ್ತೀರು ದೇವಿ ಶೆಟ್ರು ತುಳು ಸಂಸ್ಕೃತಿ ಎಂಚೈತ್ನು ತುಳು ಕಾಲಡು ಜನಕ್ಕಳು ಏತ್ ಸಂತೋಷಡು ಸೌಹಾರ್ದತೆಡು ಇತ್ತೀರು ಪ್ರೀತಿಡು ಒಪ್ಪಡಿತ್ತೀರು ಅಂತ ಕೇಳಿದಾಗ ಮನಸ್ಸಿಗೆ ಒಂಜಿ ಕಡೆಟ್ಟು ಖುಷಿ ಅಂಡ ಮತ್ತೊಂಜಿ ಕಡೆಟ್ಟು ಒಂಚೂರು ಬೇಜಾರ್ಲ ಜಾತಿ ತುಳು ಭಾಷೆನೆ ಇದು ನಮ್ಮ ಸುಯರಕೊಂಡ ತುಳು ಭಾಷೆನ ಸುಮಾರು ಜನ ಪಾತ್ರೊಂದಿತ್ತೇರ ಪಂಡ್ಲಿಕ್ಕನೆ ಶೆಟ್ರು ಅಂತಿಪ್ಪ ಇದನ್ನ ಏನ್ ಸುನ ಮಟ್ಟಿಗೆ ಏನು ಇತಿಹಾಸನ ಏನ್ ಜಾಲ ಅಧ್ಯಯನ ಅಂತತ್ರಿ ಅಂಡ ಇದು ನಮ್ಮ ಸುವೊಂದು ಏನ್ ಎಲ್ಲಿ ಅಪ್ನಾಗ ಸುವೊಂದು ಬತ್ನಾಗ ಶೆಟ್ರಿಪ್ಪು ಗೌಡ್ರಿಪ್ಪು ಬಂಟ್ರಿಪ್ಪು ಆಯ್ತಿತ್ ನಮ್ಮೈತೆ ಏರಿ ನಮ್ಮ ಒಂದು ಅಂತ್ಯಜರಂತ ಪುರ ಪಣ್ಪನ ಹರಿಜನ್ಸ್ ಅಂತಿಪ್ಪು ಅಪ್ಪಳು ಪೂರ ಮಾಂತೆರ್ಲ ಪಾತ್ರೊಂದಿತ್ತ ಭಾಷೆ ತುಳು ಅಪಗ ಹೆಂಗ್ ಸೋಜಿನಂಚಿನ ಬಣ್ಣ ನಮ್ಮ ಮಾಂತ ಒಂಜೆ ಭಾಷೆದ ಅಡಿಟ್ಟು ಒಂಜೆ ನೆಲೆಟ್ಟು ಬೆಳೆಯೊಂದು ಬತ್ನಕ್ಕಳು ಸಂಸ್ಕಾರ ಚೂರು ಚೂರು ನಮ್ಮ ಆಹಾರ ವಿಹಾರಡ್ ಸಂಸ್ಕೃತಿ ಚೂರು ವ್ಯತ್ಯಾಸ ಇತ್ತಂತ ಅಂಡಲ ಮೂಲ ಬೇರು ನಮ್ಮ ಪೂರ ಒಂಜೆ ಅನ್ಕೊಂಡು ಆ ಭಾವನೆ ಹೆಂಗ್ ಕೇಪಲ ಅಂತ ಇತ್ನು ಕೂಡ ಇತ್ನಲ್ಲ ಸಂಸ್ಕೃತಿದ ಬದಲಾವಣೆ ಒಂದು ಬತ್ತಂಚಿನ ಭಾಷೆಡ್ಲ ಕೂಡ ಬದಲಾವಣೆ ಒಂದು ಬತ್ತದ್ನ ಹೇಳ್ಕೊಂಡ ಏತೋ ಒಂದು ವಿಷಯ ತುಳುಟ್ಟು ನಮ್ಮ ಪಾತ್ರನಾಗ ನಿಜವಾತ ತುಳುಟ ಆ ಶಬ್ದ ಜಾಯ್ತು ಆಯ್ಕೆ ತುಳು ಶಬ್ದ ಹೂವು ಪಣ್ಪುಣನೆ ಎಂಕ್ಲೇವಿ ಗೊತ್ತಾವಂದ್ಲಕ್ಕೆ ಎಂಕ್ಳು ಪಾತ್ರ ಅಂತೂ ಬರೋಂತುಳ್ಳ ಆಯ್ತೇನು ಕೆಲವರು ಪುರ ಸೂಪೆ ಪಾತ್ರನಾಗ ಒಂದು ಪದ ಪಂಡ್ಲ ಅಂದ್ ಬಂದ್ಮನೆಗೆ ಹಾಡು ಹಾಡ್ಲ ಅಂದ್ ಬಂದ್ಬಿರು ಪಂಡ ಹಾಡು ಪದ ಪಂಡ್ಲ ಅಂದ್ ಬಂದ್ಮನೆ ನಂಗೆ ಕೊಂಚ ತುಳುತ್ತು ಶಬ್ದನೇ ನಮ್ಮ ನಿಧಾನಗ್ ಮದತ್ತೊಂದು ಪೋಂದುಳು ಹೆಂಗ್ ಅಂಚೆ ಸೋಜುಣು ಅಂತ ಬಂದ್ರೆ ಹೆಂಗ್ ಅಂಚೆ ಅನ್ಸೋಪುಣು ಅಂತ ಬಂದ್ಬಿರು ಅನಿಸುತ್ತಿದೆ ಅಂತ ಬಂದ್ನದು ಅನಿಸುತ್ತಿದೆ ಯಾಕೋ ಏನಂತ ಬಂದಾಗ ಹೆಂಗ್ ಅನ್ಸೋಪುಣು ಅಂಚಿನ ಶಬ್ದಗಳೇ ಇದ್ಯಂತೆ ನಮ್ಮ ಒಂದು ಪೊಸತ್ ಶಬ್ದ ಸೃಷ್ಟಿ ಆಪ್ನೋಡು ತಪ್ಪತ್ತು ಅಣ್ಣ ನಮ್ಮ ಪಳತ್ ಶಬ್ದನ ಮದತ್ತೊಂದು ಪೋಪತ ಅವು ತಪ್ಪು ಒಂದು ಹೆಂಗ್ ಸೋಜುಣ ಇದ ಕನ್ನಡ ನಮ್ಮ ಪಾತ್ರನಗಲ ತಿಪ್ಪು ಕನ್ನಡ ಏತೋ ಶಬ್ದಗಳು ಅವು ಆಂಗ್ಲ ಭಾಷೆ ಇಡ್ತಾವರ ಇಪ್ಪು ನಮ್ಮ ಸೋಂದಿತ್ಲೆಕ್ಕನೆ ಪೋರ್ಚುಗೀಸರ್ನೋ ಫ್ರೆಂಚರ್ನೋ ಶಬ್ದಗಳು ನಮ್ಮನೇ ಶಬ್ದಗಳು ಹತ್ಕೋತಾನು ಅಂಚನೆ ನಂಗೆ ಗೊತ್ತಿಪ್ನ ಇತ್ತದ ಕಾಲಡ್ಲ ಕೂಡ ನಮ್ಮ ಶಬ್ದಗಳು ನಂಗೆ ಬದಲಾವಣೆ ಅವಂತುಳ್ಳ ಪಳತ್ತೆ ನಮ್ಮ ಮದಂತೊಂತುಳ್ಳ ಪೊಸತ್ತು ಬರ್ರೆ ಬಲ್ಲಿಂತ ಪಣ್ಪುರಿ ಅಂಡ್ ಆ ಪೊಸತ್ತು ಸೃಷ್ಟಿ ಅನಗ ಅವು ಏತ್ ಸರಿ ಪಣ್ಮಣ ಆಲೋಚನೆ ಮಂಪಂದು ನಮ್ಮ ಸೃಷ್ಟಿವಂತಂತು ಇದಕ್ಕೆ ಅಂಗ್ಲೀಷ್ ಎಂಚ ಬರೋದು ನಂಜೆ ತುಳುಲ ಆಯ್ತತ್ ಏನ್ ಎನ್ನನೇ ಅನುಭವಡೆ ಪಣ್ಪುಣ ಅಂತ ಅಂಡಲ್ಲ ಏತೋ ಇಲ್ಲಡೆಡು ತುಳು ಭಾಷೆ ಪೋವಂತುಂಡು ನಶಿಸೋಂತುಂಡು ತುಳು ಪಾತೆರುಣನೆ ಇತ ಇಲ್ಲಡದ ಮಾತೃಭಾಷೆ ತುಳು ಆಂಡಲ ಕನ್ನಡ ಪಾತೆರುಣ ಓಳು ಕನ್ನಡ ಭಾಷೆ ಮಾತೃಭಾಷೆ ತಿಪ್ಪನಲ್ಪ ಇಂಗ್ಲಿಷ್ ಪಾತೆರುಣ ನಮ್ಮ ಸೋಂತುಳ್ಳ ಜೋಕ್ಳು ಎಲ್ಲಿ ಅಪ್ನಾಗ ನಮ್ಮ ಆನಾತ್ ಏತ್ ಭಾಷೆ ಪಾತೆರ್ಬನ ಆತ್ ಭಾಷೆ ನಕ್ಲೆಗ್ ಅರ್ಥಮಂತಂತು ಐನ್ ನೆನಪು ಜೀಡಂತು ಆ ಭಾಷೆಡೆ ಶುದ್ಧವಾತ ಪಾತೆರುಣ ತಾಕತ್ತು ಜೋಕ್ಲೆಗ್ ಬರ್ಪಣಂಚನೋ ತಾಕತ್ತು ಜೋಕ್ಲೆಡೆನು ಅನಂತರ ನಮ್ಮ ಮಾಂತಿರ್ಲ ನಮ್ಮ ಹೆಂಚಿನ ಮಂಪುಡು ನಮ್ಮ ಓ ಭಾಷೆ ಉಂಡು ತುಳುನಾಡುದು ತುಳು ಭಾಷೆ ನಮ್ಮ ಮಾತೃಭಾಷೆ ಆತಿತ್ತನ್ನ ಖಂಡಿತವಾದ ಐನ್ ನಮ್ಮ ಮುಂದುವರಿಸೋನ್ ಪೋಡು ಐನ್ ನಮ್ಮ ಜಾಸ್ತಿ ಆತ್ ನಮ್ಮ ಪಾತೆರುಣ ಉಳಿಸೋಪು ನಮ್ಮ ಎತ್ತಿತ್ತ ಹೆಂಚಿನ ಸಂಶೋಧನೆ ಆಳ ಒಂದುಂಡು ಆ ಸಂಶೋಧನೆ ನಮ್ಮ ಐನು ತಿಳಿಯೊಂತು ತುಳು ಲಿಪಿ ಬತ್ತೊಂತುಂಡು ತುಳು ಲಿಪಿನ ನಮ್ಮ ಕಲ್ತೊಂತು ನಮ್ಮ ಭಾಷೆನ ನಡಲ ಬೆಳೆಸೊಂದು ಪೋಯರಗೋಸ್ಕರ ನಮ್ಮ ಕೈಡ್ತು ಜಾಯ್ತ ಮಂಪುಡು ಐನ್ ಪೂರ ಮಂಪೊಡೊಂದು ಕೇಳೊಂದು ಎರಡನೇ ಪಾತ್ರರಿಗೆ ಅವಕಾಶ ಕೊಳ್ಳಂಚಿನ ಈ ಮಾಂತ ಸಂಘಟಕರಿಗೆ ಏನು ಪ್ರೀತಿದ ನಮಸ್ಕಾರ ಪಣ್ಪೆ ತುಳು ಭಾಷೆ ಬೆಳೆಯಾಡು ತುಳು ಭಾಷೆದ ಅಭಿವೃದ್ಧಿ ಆವಡು ಬೆತ್ತು ನಮ್ಮ ಮಾಂತಿರ್ಲ ತುಳು ನಾಡದ ತಾಯಿ ಪಾತ್ರೆಡ ಅವಂತೆ ಅವು ಒಂದು ಕಾರ್ಯಗತವಾತ್ ಅವನ್ ಕೆಲಸ ಆವಡಂತ ಕೇಳಂತು ಮಾಂತಿರಗ್ಲ ಏನ ನಮಸ್ಕಾರ ಪಣ್ಪೆ ನಮಸ್ತೆ ಇತ್ತಿನೆಟ ಬಾರಿ ಪುರ್ಲುದ ಪಾತ್ರದೊರಟು ಇನಿತ ಗೇನ ಕೂಟದ ಪೊಲೀಸು ಏರಾದು ಕೊರನ ಡಾಕ್ಟರ್ ವೀಣಾಯನ ಸುಳ್ಯ ಇರೆಗ್ ಮನದಿಂಜಿ ಸೊಲ್ಮೆಲು ಮೇಡಮ್ ಇನಿತ ಜಾಲ ಸಭೆಟ್ಟು ಮಾನಾಧಿಕದ ಬಿನ್ನೆರಾದು ನಮ್ಮೊಟ್ಟು ಗುಪ್ಪುನಾರು ಕಾಲೇಜು ಶಿಕ್ಷಣ ಇಲಾಖೆ ಪ್ರಾದೇಶಿಕ ಕಚೇರಿ ಮಂಗಳೂರು ಮುಲ್ಪದ ವಿಶೇಷ ಅಧಿಕಾರಿಲು ಆಯಿಂಚಿ ಶ್ರೀ ದೇವಿ ಪ್ರಸಾದ್ ಮೇರನ ಪೊಲಬು ಮಲ್ತ್ ಕೊರಡಾಯಿನವು ಕೂಟದ ಕಟ್ ಮಂಗಳೂರು ವಿಶ್ವವಿದ್ಯಾನಿಲಯದ್ದು ಎಂಕಾಂ ಪದವಿ ಪಡೆಯಿನ ಶ್ರೀ ದೇವಿ ಪ್ರಸಾದ್ ಬೇತೆ ಸಂಶೋಧನಾ ಯೋಜನೆಲೆಡು ಸೇವೆ ಸಂದಾಯಿನಾರು ಉಪನ್ಯಾಸಕರಾದು ಮಾತ್ರ ತಂದೆ ಆಡಳಿತಾತ್ಮಕ ನಿರಿಟ್ಟಲ ಬಾರಿಯಾತ್ ಬೆಂದಿನಾರು ರಾಷ್ಟ್ರೀಯ ಸೇವಾ ಯೋಜನೆಡ್ಲ ಅಧಿಕಾರಿಯಾದ ಬೆಂದದು ಪುಗರ್ತೆ ಪುರಸ್ಕಾರನ್ನುಲ ಪಡೆಯಿನಾರು ಬೆಸ್ಟ್ ಕನ್ಸ್ಯೂಮರ್ ಕ್ಲಬ್ ಕೋಆರ್ಡಿನೇಟರ್
ಅಂಚನೆ ಬೆಸ್ಟ್ ರೆಡ್ ರಿಬ್ಬನ್ ಕೋಆರ್ಡಿನೇಟರ್ ಪನ್ಪಿ ಮಾನಾದಿಗದ ಬಲ್ಮೆನು ಮೆರೆನ ಪಾಲುಗು ತಿಕ್ಕದುಂಡು. ರಾಷ್ಟ್ರೀಯ ಅಂತಾರಾಷ್ಟ್ರೀಯ ಪತ್ರಿಕೆಡ್ಲ ಮೆರೆನ ಬರವು ಪ್ರಕಟ ಆತುಂಡು. ಬಂದುಲೆ ದೇವಿ ಪ್ರಸಾದ್ ಸರ್ ಈ ರೀತಿ ಸಭೆತ ಸರ್ವೆರೆಗಾದು ತನ್ ಕುಡಲ ಪಾತಿರದ ದೇಸೆ ಪಾಡೋಡೊಂದು ಭಿನ್ನಯ ಮಲ್ತೊಂದುಲೆ ಸರ್ ಇತ್ತೆ ಈರ್ನ ಪಾತೆರೆಗು ಕೆಬಿಯಾದು ಇಲ್ಲ. ಸೊಲ್ಮೇಲು ಸೊಲ್ಮೇಲು ಮೇಡಮ್ ಪೂರ ಗಣ್ಯರೆಗ್ ಇತ್ತೆನೆ ಒಂಜಿ ಹಿರಿಯ ಕುಲು ಬಾರಿ ಶೋಕುಡು ಒಂಜಿ ನಮ್ಮ ಜೈನೇರ್ನ ಬೊಕ್ಕ ತುಳು ಸಂಸ್ಕೃತಿ ಆದುಪು ಬೊಕ್ಕ ನಮ್ಮ ತುಳು ಆಚಾರ ವಿಚಾರದ ಬಗ್ಗೆ ಬಾರಿ ಶೋಕುಡು ಎಡ್ಡೆ ಪುಗರ್ತೆದ ಪಾತೆರ ಪೂರ ಪಂಡೇರ್ ಮಸ್ತ್ ಖುಷಿ ಆಪುಂಡು. ಅವೇನು ಕೇನೊಂದೆ ಎಂಕುಲು ಯಾನ್ ಕೇನೊಂದೆ ಇತ್ತೆ ಮಸ್ತ್ ಕಾನ್ಸಂಟ್ರೇಟ್ ಮಂತೊಂದು ಕೇನೊಂದಿತ್ತೆ. ನಮಗ್ ಪೂರ ಗೊತ್ತುನು ನಮ್ಮ ಪೂರ ತುಳುವೇರು, ನಮ್ಮ ತುಳು ಭಾಷೆ ಅಪ್ಪೆ ಭಾಷೆ, ನಮ್ಮ ಆಚಾರ ಒಪ್ಪೋಡು, ನಮ್ಮ ವಿಚಾರ ಒಪ್ಪೋಡು ಐಟ್ ನಮ್ಮ ಬೇತೆ ಬಾಕಿದ ಕ್ಲೇರ್ದು ಒಂಚೂರು ಭಿನ್ನ ಆದುಲ್ಲ. ನಮಕ್ ವಾಜ್ ಓಕ್ಲೆಗ್ ಅಕಲ್ನ ಸಂಸ್ಕೃತಿದ ಬಗ್ಗೆ ಗೊತ್ತುಂಡ, ಅಂಚಿನ ಜೋಕ್ಲೆಗ್ ಖಂಡಿತವಾದುಲ್ಲ ಸಂಸ್ಕಾರ ಅಕಲ್ನ ಎಡ್ಡೆ ಪುಂಡು ಪನ್ಪಿನ ಒಂಜಿ ಪಾತೆರ ಉಂಡು. ಅಂಚೆಡ್ದಾತ್ರ ನಮ್ಮ ಈ ಒಂಜಿ ಇಡೀ ನಮ್ಮ ಖಾಲಿ ನಮ್ಮ ಸಂಸ್ಕೃತಿ ಆಚಾರ ವಿಚಾರ ನಮ್ಮ ಒಂಜಿ ಪ್ರದೇಶಕ್ಕೆ ಸೀಮಿತವಾದ ಆವಂದೆ ಪ್ರತಿ ನಮ್ಮ ಸಂಸ್ಕೃತಿ ಎಂಚಿನುಂಡು ಅವೇನು ತೂದು ಬಾಕಿದ ಸಂಸ್ಕೃತಿಲು ಇತ್ತೆ ಅವೇನು ಅವೇನು ಅಕ್ಕಲು ಅನುಸರಣ ಮಂತೊಂದುಲ್ಲೇರು ಅಂಡ ನಮ್ಮನೆ ನಮ್ಮ ಸಂಸ್ಕೃತಿ ಒಂಚು ಆಯ್ನಾತ್ ನಮ್ಮ ಬೇತ ಪಾಶ್ಚಾತ್ಯ ಸಂಸ್ಕೃತಿ ಎಂಚಿನುಂಡು ಅವೇನು ನಮ್ಮ ಒಂದು ಮಂತೊಂದುಲ್ಲ. ಇರ್ದಾತ್ರ ಖಂಡಿತವಾದಲ್ಲ ಇಂಚಿನ ನಮ್ಮ ತುಳು ಸಂಸ್ಕೃತಿದ ಎಂಚಿನ ಆಚಾರ ವಿಚಾರ ಎಂಚಿನುಂಡ ನೆತ್ತ ಬಗ್ಗೆ ನನಾತ್ ಗೇನ ಕೊರ್ಪಿನ ಕೆಲ್ಸ ಖಾಲಿ ಒಂಜಿ ಅಧ್ಯಯನ ಪೀಠ ಅದು ಅತ್ತಂಡ ಒಂಜಿ ತುಳು ಸಾಹಿತ್ಯ ಅಕಾಡೆಮಿಗೆ ಸೀಮಿತವಾದಂದೆ ನಮ್ಮ ಪ್ರತಿ ದೈನಂದಿನ ವಿಚಾರೋಡ್ಲ ನಮಕ್ ನಿಜವಾದ್ಲ ಇತ್ತದ ಒಂಜಿ ಆಧುನಿಕ ಜನಮಾನ್ಯ ಎಂಚಿನುಂಡು ಇತ್ತದ ಆಧುನಿಕ ಜೀವನ ಶೈಲಿ ಎಂಚಿನುಂಡು ನೆಟ್ಟೊಂತ ಪೂರ್ತಿಯಾದ ನಮಕ್ ಒಂದು ಮನ್ಪರ ಆಯ್ಚಿಂಡಲ್ಲ ನಮ್ಮ ಆಚಾರ ಸಂಸ್ಕೃತಿ ಎಂಚಿನ ಆಂಡಲ ನಮ್ಮ ಪ್ರತಿನಿತ್ಯ ನಮ್ಮಡ ಏತು ಸಾಧ್ಯ ಉಂಡು ಆತ್ ಒಂಜಿ ಮಲ್ಲ ಇತ್ತ ತೂವಡಂಡ ಇತ್ತ ನಮ್ಮ ಒಂಜಿ ಸಂಸ್ಕೃತಿಯ ಮಾತ್ರ ಪ್ರಧಾನವಾಯಿನ ಎಂಚಿನ ಸಂಸ್ಕೃತಿ. ಸೊ ಅವು ಎಂಚಿನುಂಡು ಅವು ಮಹಿಳೆಯರಿಗ ಅವು ಕೊರ್ಪಿನ ಒಂಜಿ ಗೌರವ ಎಂಚಿನುಂಡು. ಒಂಜಿ ಇಲ್ಲಡ್ ಒಂಜಿ ಕುಟುಂಬದ ಒಂಜಿ ಸಾರಥಿಯಾದ ಒಂಜಿ ಅಪ್ಪೆ ಪೂರ ಇಡೀ ಕುಟುಂಬದ ಕಜ್ಜೊಲೆನು ಮನ್ಪುನ ಎಂಚಿನ ಒಂಜಿ ಕೆಲಸ ಕಾರ್ಯ ಉಂಡು. ನಮ್ಮ ಒಂಜಿ ಈ ತುಳು ಸಂಸ್ಕೃತಿ ಇಡೀ ವಿಶ್ವಗೆ ಒಂಜಿ ಮಹಿಳಾ ಸಮಾನತೆ ಎಂಚಿನುಂಡು, ಮಹಿಳೆಯರ್ನ ಸ್ವಾತಂತ್ರ್ಯ ಎಂಚಿನುಂಡು ನೆತ್ತ ಬಗ್ಗೆ ಒಂಜಿ ಕೊಂಡು ಪನ್ಪಿನ ಒಂಜಿ ಮಲ್ಲ ಪಾಠಶಾಲೆ ಅಂದೇ ಪನುಂಡು. ಆ ಎಂಚಿನೇರ್ದಾತ್ರ ಈವನ್ ನಮ್ಮ ಜೈನೇರ್ನ ಸಂಸ್ಕೃತಿ ಅದು ಐತ ನೆಡೆಟ್ಟು ಮುರಣಿ ರೆಂಜಾಳೆರು ಬಾರಿ ಶೋಕುಡು ನಮ್ಮ ರತ್ನಾಕರ ವರ್ಣಿ ಕವಿಕುಲು ನಮ್ಮ ಊರದ ಎಂಚಿನ ಸಾಹಿತ್ಯ ಉಂಡು ನೆತ್ತ ಬಗ್ಗೆ ಎಲ್ಲ ಪಾತ್ರರೊಂದು ಇತ್ತೇರು ಅಂಚಾದ ಒಂದು ಕಾರ್ಯ ಇಂಚಿನ ಒಂಜಿ ಎಗ್ಗೆಲು ನನಾತು ಮೂಡು ಬರದು ಒಂದೇನು ಬಾರಿ ಶೋಕುಡು ಮೊಡಿತದಾರು ನೆತ್ತ ಪ್ರಾಂಶುಪಾಲೇರ ಅದುಪ್ಪು ಬೊಕ್ಕ ಮೇನ್ ಅದು ನಮ್ಮ ಮಾಧವಣ್ಣೆ ಅದುಪ್ಪು ಬಾರಿ ಶೋಕುಡು ಪ್ರತಿ ಒಂಜಿ ಎಗ್ಗೆಲ್ಲ ಯಾನ್ ಒಂಜಿ ಎಗ್ಗೆ ಅತ್ತಂದೆ ದುಮ್ಮುದ ಎಗ್ಗೆ ಇಡ್ಲ ಯಾನ್ ಮಸ್ತ್ ಪಾರ್ಟಿಸಿಪೆಂಟ್ ಆದ ಜಾಯಿನ್ ಆದ ಕೇನೊಂದಿತ್ತೆ ಅಂಚಿನ ಇಂಚಿನ ಪ್ರಯತ್ನ ನನಾತ್ ದುಂಪೋಡ್ ಪಂಡದು ಎಂಕ್ ಅವಕಾಶ ಕೊರ್ನ ಅಂಚಿನ ಪೂರೆರೆಗ್ಲ ಮೈನ ಮಾಧವಣ್ಣಗ ಬೊಕ್ಕ ಪ್ರಾಂಶುಪಾಲರಿಗೆ ಪೂರೆರೆಗ್ಲ ಸೊನ್ಮೆ ಸಂತ ಮಂತೊಂದುಲ್ಲೆ. ಇನ್ನಿತ ವೆಬಿನಾರ್ಡ್ ಮಾನಾದಿಗದ ಬಿನ್ನೆರಾದ ಬತ್ತದ ದಿನ್ನ ತೂಕದ ತಿರ್ಲದ ಪಾತೆರನು ಪೊರ್ಲುಡು ಸಭೆಕು ಪಟ್ಟೊಂಡುನ ಶ್ರೀ ದೇವಿ ಪ್ರಸಾದ್ ಸರ್ ಇರೆಗ್ ಎಂಕ್ಲನ ಉಡಲರ್ತಿದ ವಂದನೆ ಸೊಲ್ಮೆಲು ಸರ್. ಬಂದುಲೆ ಇತ್ತೆ ನಮ್ಮ ಈ ಗೇನ ಕೂಟದ ಗುರ್ಕಾರ್ಮದ ಮನೆಟ್ ಓಲೆಗ ಆದಿಪ್ಪುನ ಡಾಕ್ಟರ್ ದೇವಿದಾಸ್ ಎಸ್ ನಾಯಕ್ ನಮಕ್ ಗುರ್ಕಾರ್ಮದ ಮದಿಪು ಕೊರ್ರೆ ಉಲ್ಲೇರ್. ಡಾಕ್ಟರ್ ದೇವಿದಾಸ್ ಎಸ್ ನಾಯಕ್ ಮಿರ್ನ ಪೊಲೊಬು ಪನ್ಪುನಾಂಡ ಆರು ಉಡುಪಿ ಎಂಜಿಎಂ ಕಾಲೇಜಿದ ಪ್ರಾಂಶುಪಾಲರಾದುಲ್ಲೇರ್. ಮೂಲತಃ ಉತ್ತರ ಕನ್ನಡ ಜಿಲ್ಲೆದ ಕುಮಟಾ ತಾಲೂಕದ ಕೂಜಳ್ಳಿಡ್ ಪುಟ್ಟುದು ಬಲತ್ತಿನ ದೇವಿದಾಸ್ ಎಸ್ ನಾಯಕ್ ಗುಲ್ಬರ್ಗಾ ವಿಶ್ವವಿದ್ಯಾನಿಲಯಡ್ದು ಇಂಗ್ಲಿಷ್ MA ಪದವಿ ಪಡೆಯಿನಾರು. PhD ಮಲ್ತಿನ ಮೇಲು ಕಾರಳದ ಭುವನೇಂದ್ರ ಕಾಲೇಜ್ 27 ವರ್ಷ ಸೇವೆ ಸಂದಾದೇರು. ಇಂಗ್ಲಿಷ್ ವಿಷಯದ ಮಿತ್ತು 7 ಹೆಚ್ಚ ರಾಷ್ಟ್ರೀಯ ಮಟ್ಟ ವಿಚಾರ ಸಂಕಿರಣನು ನಡಪಾಯಿನವು ಅತ್ತಂದೆ ಮೇರು ಬೇತೆ ಬೇತೆ ತಿಕ್ಕಡು ನಡತಿನ ರಾಷ್ಟ್ರೀಯ ಬೊಕ್ಕ ಅಂತಾರಾಷ್ಟ್ರೀಯ ಮಟ್ಟದ ಸೆಮಿನಾರ್ಗಳು ಪಾಲು ಪಡೆತ್ತರು.
ಮೇಲಿನ ಅವ್ಯೇತೋ ಸಂಶೋಧನಾ ಬರುವುಲು ಪ್ರಕಟ ಆತುಂಡು. ಬಂದುಲೆ ಗ್ರಾಮೀಣ ಬದುಕನ್ನು ಮೋಕೆ ಮಲ್ಪುನ ಡಾಕ್ಟರ್ ದೇವಿದಾಸ್ ಭಾರತೀಯ ಗ್ರಾಮ ಜೀವನದ ಸಾಂಸ್ಕೃತಿಕ ಅಂಶಲೆ ಬಗೆಟ್ ಅಧ್ಯಯನ ಮಲ್ಪುನ ಉಮೇದನು ಮೈ ದಿಂಜಾ ಹೊಂದಿನಾರು. ಡಾಕ್ಟರ್ ದೇವಿದಾಸ್ ಸರ್ ಇತ್ತೆ ಇರು ಗುರ್ಕಾರ್ಮಿದ ಮದಿಪು ಕೊರಡೆಂದು ಭಿನ್ನಯ ಮಲ್ತೊಂದುಲ್ಲೆ. ಸರ್ ಇರ್ನ ಮ್ಯೂಟ್ ಕೇಣುಜಿ ಸರ್ ಪಾತಿರ್ನ ಇರ್ನ ವಾಯ್ಸ್ ಕೇಣೊಂದಿಜಿ ಸರ್. ಸರ್ ಇರ್ ಮ್ಯೂಟ್ ಆತರು ಮೈಕ್ ಮ್ಯೂಟ್ ಉಂಡು ದಯದಿದು ಅನ್ಮ್ಯೂಟ್ ಮಲ್ಪುಲೆ ಸರ್. ಹಲೋ. ಎಸ್ ಸರ್ ಇತ್ತೆ ಕೇಣುಂಡು. ಎಸ್ ಸರ್ ನಮಸ್ಕಾರ. ಕೇಣುಂಡು. ಎಲ್ರಿಗೂ ನಮಸ್ಕಾರ. ಈ ಒಂದು ವೆಬಿನಾರ್ ಅಲ್ಲಿ ಭಾಗವಹಿಸ್ಲಿಕ್ಕೆ ನನಗೆ ತುಂಬಾ ಸಂತೋಷವಾಗ್ತಾ ಇದೆ. ಡಾಕ್ಟರ್ ಮಾಧವ್ ಅವರು ನನಗೆ ಈ ಒಂದು ವೆಬಿನಾರ್ ಅಲ್ಲಿ ಭಾಗವಹಿಸಬೇಕು ಅಂತ ಕೇಳಿಕೊಂಡಾಗ ನನಗೆ ಆಶ್ಚರ್ಯವಾಯಿತು. ಯಾಕೆಂತ ಹೇಳಿದ್ರೆ ತುಳು ಅಧ್ಯಯನ ಪೀಠದ ಆಶ್ರಯದಲ್ಲಿ ನಡೆಯುವಂತ ಈ ಕಾರ್ಯಕ್ರಮದಲ್ಲಿ ವಿದ್ವಾಂಸರ ಸಮಕ್ಷಮದಲ್ಲಿ ನಾನು ಒಂದು ಅಧ್ಯಕ್ಷತೆ ವಹಿಸಬೇಕು ಅಂತ ಕೇಳ್ಕೊಂಡಾಗ ನಾನು ಈ ಒಂದು ಕೂಟಕ್ಕೆ ಸೂಕ್ತವಾದ ವ್ಯಕ್ತಿಯೇ ಅನ್ನುವಂಥ ಸಂಶಯ ನನ್ನಲ್ಲಿ ಬಂತು. ನಾನು ಹೇಳಿದೆ ಅವರಿಗೆ, ನೋಡಿ, ತುಳುನಾಡಿನ ಇದ್ದುಕೊಂಡು ತುಳು ಭಾಷೆಯನ್ನು ಅರ್ಥ ಮಾಡಿಕೊಳ್ಳಬಲ್ಲೆ, ತುಳು ಸಂಸ್ಕೃತಿಯನ್ನು ಅರ್ಥ ಮಾಡ್ಕೊಂಡಿದ್ದಾನೆ, ಆದ್ರೆ ತುಳು ಭಾಷೆಯಲ್ಲಿ ನನಗೆ ಸಂವಹನ ಮಾಡ್ಲಿಕ್ಕೆ ಸ್ವಲ್ಪ ಕಷ್ಟ ಆಗ್ತದೆ, ಇದಕ್ಕೆ ನಾನು ಸೂಕ್ತನಲ್ಲ ಅಂತ ಅಭಿಪ್ರಾಯ ಕೊಟ್ಟಾಗ ಅವ್ರು ಹೇಳಿದ್ರು, ಪ್ರಧಾನ ಭಾಷಣಕಾರರು ಅವ್ರು ಕನ್ನಡದಲ್ಲೇ ಮಾತಾಡ್ತಾರೆ, ಹಾಗಾಗಿ ನೀವು ಕನ್ನಡದಲ್ಲಿ ಮಾತಾಡಿದ್ರೆ ಇನ್ನೂ ಅಭ್ಯಂತರ ಇಲ್ಲ ಅಂತ ಹೇಳಿದಾಗ ನಾನು ಸಂತೋಷ ಒಪ್ಪಿಕೊಂಡಿದ್ದೆ. ಇಂದಿನ ಪ್ರಧಾನ ಭಾಷಣಕಾರರಾದಂತ ಪ್ರೊಫೆಸರ್ SD ಶೆಟ್ಟಿ ಅವರು ನಮ್ಮ ಊರಿನ ಕಡೆಯವರು, ಸುಮಾರು ಒಂದು 10 ಕಿಲೋಮೀಟರ್ ಒಂದು ಡಿಸ್ಟೆನ್ಸ್ ಇರ್ಬೋದು ನಮ್ಮ ಮನೆಗೆ ಮತ್ತು ಅವ್ರ ಮನೆಗೆ. ಅವರು ಪ್ರಸ್ತುತಪಡಿಸಿದ ವಿಷಯ ತುಂಬಾ ಗಂಭೀರವಾಗಿತ್ತು, ತುಂಬಾ ಒಂದು ವಿದ್ವತ್ಪೂರ್ಣವಾದಂತ ಮಾತುಗಳನ್ನು ಅವರು ಪ್ರಸ್ತುತಪಡಿಸಿದ್ದಾರೆ. ಅದರಲ್ಲೂ ವಿಶೇಷವಾಗಿ ಜೈನ ಸಂಸ್ಕೃತಿ ಬಗ್ಗೆ ಅಥವಾ ಬೆಳಕನ್ನು ಚೆಲ್ಲಿದ್ದಾರೆ. ಈ ಡಾಕ್ಟರ್ ಮಾಧವ್ ಅವರು ನನ್ನನ್ನು ಈ ಸಭೆಗೆ ಆಹ್ವಾನಿಸಿದ ಒಂದು ಕಾರಣ ಇರ್ಬೋದು ಅಂತ ಅನಿಸ್ತಾ ಇದೆ. ಸುಮಾರು ಒಂದು 2 ದಶಕಗಳ 15 ವರ್ಷಗಳ ಹಿಂದೆ ಇರ್ಬೋದು ಅಂತ ಅನಿಸ್ತದೆ. ಅವರು ಧರ್ಮಸ್ಥಳದ SDM ಕಾಲೇಜಿನಲ್ಲಿ ವಿದ್ಯಾರ್ಥಿಯಾಗಿದ್ದಾಗ ನಾನು ಕಾರ್ಕಳದ ಭುವನೇಂದ್ರ ಕಾಲೇಜಿನಲ್ಲಿ NSS ಅಧಿಕಾರಿ. ಒಂದು ರಾಜ್ಯ ಮಟ್ಟದ ಯುವ ಜನೋತ್ಸವದಲ್ಲಿ ಭಾಗವಹಿಸುವಂತ ಅವಕಾಶ ರಾಮನಗರದಲ್ಲಿ ನಮಗೆ ಲಭಿಸಿತ್ತು. ಅಂದು ಅವರ ಪರಿಚಯ ಆಗಿತ್ತು. ಆ ಆತ್ಮೀಯತೆ ಪ್ರಾಯಶಃ ಈ ಒಂದು ಕಾರ್ಯಕ್ರಮಕ್ಕೆ ನನ್ನನ್ನು ಆಹ್ವಾನಿಸಲು ಕಾರಣ ಆಯಿತು ನಾನು ಭಾವಿಸ್ತಾ ಇದ್ದೆ. ಈ ಸಭೆಯಲ್ಲಿ ನಾನು ಅಧ್ಯಕ್ಷನಾಗಿ ಮಾತನಾಡೋದಕ್ಕಿಂತಲೂ ಈ ಸಭೆಯಿಂದ ವಿದ್ವತ್ಪೂರ್ಣವನ್ನು ಭಾಷಣಗಳನ್ನು ಆಲಿಸುವುದರಿಂದ ನಾನು ಅನೇಕ ವಿಷಯಗಳನ್ನು ತಿಳಿದುಕೊಂಡಿದ್ದೇನೆ. ಹಾಗಾಗಿ ಈ ಒಂದು ಸಭೆಗೆ ನನ್ನನ್ನು ಆಹ್ವಾನಿಸಿದ ತುಳು ಪೀಠದ ಅಧ್ಯಕ್ಷರು ಹಾಗೂ ಎಲ್ಲ ಪದಾಧಿಕಾರಿಗಳ ಮಟ್ಟದಲ್ಲಿ ನಾನು ನನ್ನ ಕೃತಜ್ಞತೆ ಸಲ್ಲಿಸ್ತಾ ಇದ್ದೇನೆ. ನಾನು ಗ್ರಹಿಸಿದಂತೆ ಈ ತುಳು ಭಾಷೆ ಅನ್ನೋದು ದಕ್ಷಿಣ ಭಾರತದ ಪಂಚ ದ್ರಾವಿಡ ಭಾಷೆಗಳಲ್ಲಿ ಒಂದು. ಸುಮಾರು 2 ದಶಲಕ್ಷ ಜನರು ಈ ಭಾಷೆಯನ್ನು ಜಗತ್ತಿನಾದ್ಯಂತ ಮಾತನಾಡ್ತಾ ಇದ್ದಾರೆ. ಈ ತುಳು ಅನ್ನೋದು ಒಂದು ವಿಶಿಷ್ಟವಾದ ಸಂಸ್ಕೃತಿ. ಇದು ತುಳು ಭಾಷೆಯಲ್ಲಿ ಬರುವಂತ ಒಂದು ಪಾಡ್ದನ್ ಅನ್ನೋದು ಒಂದೊಂದು ಜನಪದ ಸಾಹಿತ್ಯ ಆದ್ರೂ ಅತ್ಯಂತ ಸತ್ತು ಬರುವಂತ ಸಾಹಿತ್ಯವಾಗಿದೆ ನಾನು ಭಾವಿಸ್ತಾ ಇದ್ದೆ. ಸಾಮಾನ್ಯವಾಗಿ ತುಳು ಭಾಷೆಯನ್ನು ತುಳುನಾಡಿನ ಎಲ್ಲಾ ಸಮುದಾಯದವರು ಮಾತನಾಡ್ತಾರೆ. ಈ ತುಳುನಾಡಿನ ಸಮುದಾಯಗಳ ವಿಶಿಷ್ಟ ಸಂಸ್ಕೃತಿಯನ್ನು ಪರಿಚಯಿಸುವಂತ ಅಥವಾ
ದಾಖಲೀಕರಣ ಮಾಡುವಂತ ಕೆಲಸಗಳು ಅಲ್ಲಲ್ಲಿ ವ್ಯವಸ್ಥಿತವಾಗಿ ಶಿಸ್ತುಬದ್ಧವಾಗಿ ನಡೆದುಕೊಂಡು ಬಂದಿದೆ. ಅದನ್ನು ನಾನು ಗಮನಿಸ್ತಾ ಇದ್ದೆ. ಸದ್ಯ ನಾನು ಕಾರ್ಯನಿರ್ವಹಿಸ್ತಿರುವಂತ ಉಡುಪಿಯ MGM ಕಾಲೇಜಿನಲ್ಲಿ ಗೋವಿಂದ ಪೈ ಸಂಶೋಧನಾ ಕೇಂದ್ರವು ಈ ತುಳು ಸಂಸ್ಕೃತಿ ಕುರಿತಾಗಿ ವಿಶೇಷವಾದ ಅಧ್ಯಯನವನ್ನು ಮುಂದುವರಿಸ್ತಾ ಬಂದಿದೆ. ಪ್ರಾಯಶಃ ತುಳು ಭಾಷೆಗೆ ಸಂಬಂಧಪಟ್ಟಂತ ಒಂದು ತುಳು ನಿಘಂಟು ಪ್ರಪ್ರಥಮವಾಗಿ ಪ್ರಕಟಣೆಗೊಂಡದ್ದು ಈ ಗೋವಿಂದ ಪೈ ಸಂಶೋಧನಾ ಕೇಂದ್ರ ಅಂತ ನಾನು ಬಯಸ್ತಾ ಇದ್ದೆ. ಒಂದು ಜಿಜ್ಞಾಸೆ ಅಂತ ಹೇಳಿದ್ರೆ, ಈ ತುಳು ಸಂಸ್ಕೃತಿಯನ್ನು ಬಿಂಬಿಸುವಾಗ ಅಥವಾ ದಾಖಲೀಕರಣ ಮಾಡುವಾಗ ಕೆಲವೇ ಸಮುದಾಯಗಳ ಒಂದಿಷ್ಟು ಸಂಸ್ಕೃತಿಗಳು ದಾಖಲೀಕರಣ ಆಗಿದೆಯೇನೋ ಅಂತ ಅನಿಸ್ತಾ ಇದೆ. ಅದೆಷ್ಟೋ ತುಳು ಮಾತನಾಡುವಂತ ಸಮುದಾಯಗಳ ಆಳವಾದ ಸಂಸ್ಕೃತಿ ಇದರ ಅಧ್ಯಯನ ಆಗಿರ್ಲಿಕ್ಕಿಲ್ಲ ಅಂತ ಅನಿಸ್ತಾ ಇದೆ. ಆ ಕೆಲಸ ಇನ್ನಾಗಬೇಕು ಅಂತ ನಾನು ಹೇಳ್ತಾ ಇದ್ದೆ. ಯಾಕೆಂತ ಹೇಳಿದ್ರೆ, ಒಂದು ಸಂಸ್ಕೃತಿಯ ಸತ್ವ ಇರುವುದು ಒಂದು ಪಾರಂಪರಿಕ ಜ್ಞಾನ, ಅದನ್ನ ನಾವು ಇಂಡಿಜಿನಿಯಸ್ ನಾಲೆಜ್ ಅಂತ ಹೇಳ್ತೇವೆ. ಅತ್ಯಂತ ತಳ ಸಮುದಾಯದಲ್ಲಿ ಹುದುಗಿರುವಂತ ಆಚರಣೆ, ಸಂಸ್ಕೃತಿ ಏನು ವಿಶಿಷ್ಟ ಏನು ಆಗು ಹೋಗುಗಳು ಅದರ ಕುರಿತಾಗಿ ದಾಖಲೆ ಮಾಡಿದಾಗ ಅದು ಒಂದು ಸಂಪೂರ್ಣವಾದ ಒಂದು ಅಧ್ಯಯನ ಆಗುತ್ತದೆ ಅಂತ ನಾನು ಭಾವಿಸ್ತಾ ಇದ್ದೇನೆ. ಇದರ ಕುರಿತಾಗಿ ಹೆಚ್ಚು ಮಾತನಾಡಲಿಕ್ಕೆ ನಾನು ಅಥಾರಿಟಿ ಪರ್ಸನ್ ಅಲ್ಲ. ಅದು ನಾನು ಗ್ರಹಿಸಿದಂತೆ ಯಾವಾಗ ಈ ತಳ ಸಮುದಾಯಗಳ ಸಂಸ್ಕೃತಿಯನ್ನು ನಾವು ಹಿಡಿಯುತ್ತೇವೋ, ಅದರ ಬೇರೆ ವಿಶೇಷವಾದ ಬೆಳಕನ್ನು ಚೆಲ್ಲುತ್ತೇವೋ, ಆವಾಗ ಮಾತ್ರ ಆ ಸಂಸ್ಕೃತಿಗೆ ವಿಶೇಷವಾದ ಬೆಲೆ ಬರುತ್ತೆ ಅಂತ ನಾನು ಭಾವಿಸ್ತಾ ಇದ್ದೆ. ನಾನು ಗ್ರಹಿಸಿದಂತೆ ಭಾಷೆ ಮತ್ತು ಸಂಸ್ಕೃತಿ ಒಂದಕ್ಕೊಂದು ಪೂರಕವಾದದ್ದು. ಯಾವ ಭಾಷೆ ಗಟ್ಟಿಯಾಗಿರ್ತದೋ ಆ ಪ್ರದೇಶದ ಸಂಸ್ಕೃತಿ ಗಟ್ಟಿಯಾಗಿತ್ತು. ಈ ತುಳು ಭಾಷೆಗೆ ಎಂದೂ ಸಾವಿಲ್ಲ. ಇಂದಿನ ಒಂದು ಜಾಗತೀಕರಣ ವ್ಯವಸ್ಥೆಯಲ್ಲಿ ನಮ್ಮ ದೇಶದ ಅನೇಕ ಭಾಷೆಗಳು ನಶಿಸ್ತಾ ಇದೆ. ಆದ್ರೆ ತುಳು ಭಾಷೆಗೆ ಎಂದೆಂದಿಗೂ ಸಾವಿಲ್ಲ. ಯಾಕೆಂತ ಹೇಳಿದ್ರೆ, ಈ ತುಳುನಾಡಿನ ಜನರು ಜಗತ್ತಿನ ಯಾವುದೇ ಮೂಲೆಗಳಿಗೆ ಹೋದರೂ, ಅಲ್ಲಿಯೇ ನೆಲೆಗಳನ್ನು ಕಂಡರೂ ತಮ್ಮ ಭಾಷೆಯನ್ನು ಮತ್ತು ಸಂಸ್ಕೃತಿಯನ್ನು ಮರೆಯುವುದಿಲ್ಲ. ಹಾಗಾಗಿ ಈ ತುಳು ಅನ್ನೋದು ಒಂದು ಶಾಶ್ವತವಾಗಿ ಇರುವಂತ ಭಾಷೆ ಅಂತ ನಾನು ಭಾವಿಸ್ತಾ ಇದ್ದೇನೆ. ಈ ದಿಶೆಯಲ್ಲಿ ಆಲೋಚನೆ ಮಾಡಿದಾಗ ಪಂಚದ್ರಾವಿಡ ಭಾಷೆಗಳಲ್ಲಿ ತುಳು ಭಾಷೆ ಶ್ರೇಷ್ಠವಾದ ಭಾಷೆ. ಯಾಕೆಂದ್ರೆ ಪಂಚದ್ರಾವಿಡ ಭಾಷೆಗಳಲ್ಲಿ ಕನ್ನಡವೂ ಒಂದು ಬರ್ತದೆ. ಈ ಕನ್ನಡಕ್ಕೂ ಮುಂದೊಂದಿನ ಅದಕ್ಕೆ ಒಂದು ಥ್ರೆಟ್ ಇದೆ. ಹಾಗಾಗಿ ತುಳು ಭಾಷೆಗೆ ಒಂದು ತೊಂದರೆ ಇಲ್ಲ, ಥ್ರೆಟ್ ಇಲ್ಲ. ಇದು ಶಾಶ್ವತವಾಗಿ ಇರುತ್ತದೆ. ಎಲ್ಲಿವರೆಗೆ ಈ ಭಾಷೆ ಶಾಶ್ವತವಾಗಿರ್ತೇವೆ, ಈ ತುಳು ಸಂಸ್ಕೃತಿ ಶಾಶ್ವತವಾಗಿರುತ್ತೆ ಅಂತ ನಾನು ಹೇಳ್ತಾ ಇದ್ದೇನೆ. ಹೆಚ್ಚು ಮಾತನಾಡಲಿಕ್ಕೆ ನಾನು ಸಮರ್ಥನಲ್ಲ. ಈ ಒಂದು ಅವಕಾಶವನ್ನು ಕಲ್ಪಿಸಿದಂತ ಮುಖ್ಯವಾಗಿ ತುಳು ಪೀಠದ ಅಧ್ಯಕ್ಷರಾದಂತ ಮಿತ್ರರಾದಂತ ಡಾಕ್ಟರ್ ಮಾಧವ್ ಅವರಿಗೂ ಹಾಗೂ ಈ ಪೀಠದ ಎಲ್ಲಾ ಪದಾಧಿಕಾರಿಗಳು ನಾನು ವಂದಿಸ್ತಾ ಇದ್ದೇನೆ. ಅದರೊಂದಿಗೆ ಇಂದಿನ ಒಂದು ಪ್ರಧಾನ ಭಾಷಣಕಾರ ಪ್ರೊಫೆಸರ್ SD ಶೆಟ್ಟಿ ಅವರು ಅನೇಕ ವಿಚಾರ ಜೈನ ಸಂಸ್ಕೃತಿ ಕುರಿತಾಗಿ ಹೇಳಿದ್ದಾರೆ. ನನಗೆ ಗೊತ್ತಿರದಂತ ಅನೇಕ ಸಂಗತಿಗಳು ನಾನು ಇಲ್ಲಿ ತಿಳಿದುಕೊಳ್ಳಲಿಕ್ಕೆ ಸಾಧ್ಯವಾಯಿತು. ಆ ಕಾರಣಕ್ಕಾಗಿ ಇದಕ್ಕೆ ಸಂಬಂಧಪಟ್ಟಂತ ಎಲ್ಲರಿಗೂ ವಂದಿಸ್ತಾ ನನ್ನ ಮಾತನ್ನು ಮುಗಿಸ್ತೇನೆ. ಧನ್ಯವಾದ. ಇತ್ತಿನೇಟ ತುಳುನಾಡದ ಸಾಂಸ್ಕೃತಿಕ ಅಧ್ಯಯನ ವಿಷಯದ ಮಿತ್ತ ನಡೆತಿನ ಗೇನ ಪೊಲಬುದ ಪರಪುದ 89 ಎಗ್ಗೆದ ಈ ಕೂಟದ ಗುರ್ಕಾರ್ಮೆದ ಮನೆಟ್ಟು ಮದಿಪು ಕೊರ್ದು ಪೊರ್ತುದ ಗುರ್ತ ಪತ್ತೊಂದು ವಿಚಾರಲೋ ಪರಿಪುದ ಸೆಲಿನೀರಿನ ಒಡ್ಡಾದು ಕೊರ್ದು ಐಸುರ ದಿಂಜಾದು ಕೊರ್ನ MGM ಕಾಲೇಜು ಉಡುಪಿದ ಪ್ರಾಂಶುಪಾಲರಾಯಿನ ಡಾಕ್ಟರ್ ದೇವದಾಸ್ S ನಾಯ್ಕ್ ಸರ್ ಇರೆಗ್ ತರೆ ಬೆರಿ ಬಗ್ಗಾದ ಮಲ್ಲಪುಡ್ಡಿ ಇತ್ತೆ ಪೊರ್ತುದ ಗಡಿಗಂತು ಮೀರೊಂದುಂಡು ಇತ್ತೆ ಗೇನದ ಓಡ ಕರೆ ಒಂದು ನ ಪೊರ್ತು ಮೂಜಂದದ ಈ ಸಂಪು ಗಲಿಗೆಡು ಮಾತೆರ್ಲ ಪಿಜುರ್ನೇಕ್ ದುಂಬು ಸೊಲ್ಮೆ ಸಂದೈತ ಮಲ್ಪುನೇನು ಮದಪುನವು ಸಾಧ್ಯ ಇಜ್ಜಿ ಕೇನ ಪೊಲಬುದ ಪರಪು 89 ಎಗ್ಗೆದ ಅಂದ ಚಂದನು ಎಚ್ಚ ಮಲ್ತದ ಎಡ್ಡೆಡ್ಡೆ ವಿಚಾರಗಳನ್ನು ಪಟ್ಟಂಡಿನ ಡಾಕ್ಟರ್ SD ಶೆಟ್ಟಿ ಸರ್
ಡಾಕ್ಟರ್ ವೀಣಾ ಎನ್ ಸುಳ್ಯ, ಅಂಚನೆ ಶ್ರೀ ದೇವಿ ಪ್ರಸಾದ್ ಸರ್, ಅಂಚನೆ ಡಾಕ್ಟರ್ ದೇವದಾಸ್ ಎಸ್ ನಾಯ್ಕ್ ನಿಕ್ಲೆಗ್ ಮಾತೆರೆಗ್ಲ ಮಂಗಳೂರು ವಿಶ್ವವಿದ್ಯಾನಿಲಯ ಮಂಜುನಾಥೇಶ್ವರ ತುಳುಪೀಠ ತುಳು ಸ್ನಾತಕೋತ್ತರ ಅಧ್ಯಯನ ವಿಭಾಗ ಅಂಚನೆ ತುಳು ವಿಶ್ವವಿದ್ಯಾನಿಲಯ ಸಂಧ್ಯಾ ಕಾಲೇಜಿದ ಪರವಾದ ತರಿಬೆರಿ ಬಗ್ಗಾದ ವಂದನೆ ಮಲ್ತೊಂದುಲ್ಲೆ ಸೊಲ್ಮೇಲು ಸರ್. ಅಂಚನೆ ಮಾತರೀತಿಡು ಬೆರಿಬಲ ಆದಿಪ್ಪುನ ವಿಶ್ವವಿದ್ಯಾನಿಲಯ ಸಂಧ್ಯಾ ಕಾಲೇಜದ ಪ್ರಾಂಶುಪಾಲರಾಯನ ಡಾಕ್ಟರ್ ಸುಭಾಷಿಣಿ ಶ್ರೀವತ್ಸ ಮೇಡಮ್ ಇರೆಗ್ ಧನ್ಯವಾದಗಳು. ತುಳು ಸ್ನಾತಕೋತ್ತರ ವಿಭಾಗದ ಸಂಯೋಜಕರಾಯಿನ ಅಂಚನೆ ಗೇನ ಪರಪುದ ಸರಪೊಲಿ ಕಡ್ಯಂದಿ ಲೆಕ್ಕ ಕಾತೊಂದು ಬರೆದಿಪ್ಪಿನ ಮಾತೆರೆ ಅಚ್ಚುಮೆಚ್ಚುದ ಡಾಕ್ಟರ್ ಮಾಧವ ಎಂಕೆ ಸರ್ ಇರೆಗು ಸೊಲ್ಮೆಲು. ಕಾರ್ಯಕ್ರಮದ ಸಂಯೋಜಕರಾಯಿನ ತುಳು ಎಮ್ಮೆ ಉಪನ್ಯಾಸಕರಾಯಿನ ಜಯಲಕ್ಷ್ಮಿ ಮೇಡಮ್ ಬೊಕ್ಕ ಗೀತಾ ಜೈನ್ ಮೇಡಮ್ ಅಂಚನೆ ತುಳು ವಿಭಾಗದ ಮಾತ ಉಪನ್ಯಾಸಕ ವರ್ಗಗೂ ಸೊಲ್ಮೆಲು ಸಂದಾಯಿತ ಮಲ್ತೊಂದುಲ್ಲೆ. ಅಂಚನೆ ಲೇಸದ ಲೊಪ್ಪೋಲಿದ ಅಚ್ಚಿಲ್ದ ಬೇಲೆ ಬೆಂತಿನ ನಮಿತಕ್ಕ ಇರೆಗ್ ಸೊಲ್ಮೆಲು. ತಾಂತ್ರಿಕ ಸಹಕಾರ ಬರಿತಾಂಗ ಕೊರ್ನ ಸಾತ್ವಿಕ್ ಮೆರೆಗ್ ಅಂಚನೆ ಲೇಸಗ್ ಬದ್ದು ಸೇರೊಂದು ಸುರುಡ್ದು ಅಕೇರಿ ಮುಟ್ಟಲ ಪೊಂಟಿ ತಪ್ಪೊಂದೆ ಕಂಡಿಡೆ ತೂವೊಂದಿತ್ತಿನ ಸರ್ವೆರೆಗ್ಲ ಅರ್ತಿ ಪಿತ್ತಿಡ ಸೊಲ್ಮೆಲು. ಈ ಲೇಸಿಗ್ ಅದೆಟ್ಟು ಅಂಚನೆ ಮದೆಟ್ಟು ಉಂತುದು ಸಾಯ್ ಸಹಕಾರ ಕೊರ್ನ ಮಾತರಿಗ್ಲ ಮನೆದಿಂಜಿ ವಂದನೆ ಇಡೇಕ್ ಇನಿತ ವೆಬಿನಾರ್ ಲೇಸಿಗ್ ಮುಗಿತಿಲದ ಚುಕ್ಕಿದಿ ಒಂದುಲ್ಲೆ ಮಾತೆರೆಲ್ಗ ಸೊಲ್ಮೆಲು ಡಾಕ್ಟರ್ ಮಾಲತಿ ಪೈ. ನಮಸ್ಕಾರ. ಅಂಚನೆ ಮಾಲತಿ ಪೈ ಎರಡನೇ ವರ್ಷದ ವಿದ್ಯಾರ್ಥಿನಿ ಮೇಡಮ್ ಇರೆಗ್ಲ ಪೊರ್ಲುಡು ನಿರೂಪಣೆ ಮಲ್ತ್ಕೊರ್ನೆಕ್ ಧನ್ಯವಾದ.